ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಆರಿಸಿಕೊಂಡಂಥ ವಿಷಯ ಜಲಕ್ಷಾಮ ಯಾಕೆ ಅಂತ ಹೇಳಿದ್ರಪ್ಪ, ಇತ್ತೀಚಿನ ದಿನಗಳ ಅಂದರೆ ಕಳೆದ 2-3 ದಿನಗಳ ಹಿಂದೆ ಶಾಲೆ ಪ್ರಾರಂಭವಾಗಿದೆ. ಶಾಲೆ ಪ್ರಾರಂಭವಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಮುಂಚೆ ಶಾಲೆ ಪ್ರಾರಂಭದ ದಿನಗಳಲ್ಲಿ ಶಾಲೆಗೆ ಹೋಗುವಾಗ ಬರುವಾಗ ಈ ಸಮಯದಲ್ಲಿ ಒದ್ದೆ ಆಗಿಕೊಂಡು ನೆನೆದು ಹೋಗ್ತಿದ್ದರು, ನೀರಿನಲ್ಲಿ ಆಟವಾಡಿಕೊಂಡು ಬರ್ತಾಯಿದ್ರು. ಆದರೆ ಇವತ್ತಿನ ದಿನ ಹೇಗೆ ಆಗಿದೆ ಅಂತ ಹೇಳಿದರೆ, ಶಾಲೆಗಳಲ್ಲಿ ನೀರಿಲ್ಲ. ಅವರಿಗೆ ಬೇಕಾದಂಥ ನೀರಿನ ಒಂದು ಸಮಸ್ಯೆ ಉಂಟಾಗಿದೆ. ಅವರಿಗೆ ಇರುವಂತಹ ಊಟದ ವ್ಯವಸ್ಥೆ ಇರ್ಬೋದು, ಇನ್ನಿತರ ಒಂದು ದಿನಬಳಕೆ ಇವರಿಗೆ ನೀರಿನ ಸಮಸ್ಯೆ ಇಲ್ಲ ಅಂತ ಕರಾವಳಿಗರ ಜನತೆ ನಾವು ಕಂಡು ಕೇಳರಿಯದಂತಹ ಒಂದು ಬರ ಅಂತೂ ಜಲಕ್ಷಾಮಕ್ಕೆ ನಾವು ಹೋಗಿದ್ದೇವೆ. ಇದರಿಂದ ಹೆತ್ತವರಾಗಲಿ, ಶಿಕ್ಷಕರಾಗಲಿ, ಆಡಳಿತ ಮಂಡಳಿಯವರು ತುಂಬ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಇಂದು ಒಂದು ಚರ್ಚೆ ವಿಶ್ಲೇಷಣೆ ಮಾಡಬೇಕು. ನನ್ನೊಂದಿಗೆ ಬೇರೆ ನಮ್ಮ ಸ್ಥಳೀಯ ಶಾಲಾ ಒಂದು ಕಮಿಟಿಯವರು, ನನ್ನ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಬಂದಿದೆ, ಸಾಮಾಜಿಕ ಕಾರ್ಯಕರ್ತರು ನನ್ನೊಂದಿಗೆ ಕೂಡಿಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ವರದಿ ಇದೆ, ಆ ವರದಿಯನ್ನು ನೋಡಿಕೊಂಡು ಬರೋಣ, ಸಮಸ್ಯೆ ಹೇಗಿದೆ ಅಂತೇಳಿ. ಅದರ ನಂತರ ನಾನು ಚರ್ಚೆ ಮುಂದುವರಿಸ್ತೇನೆ. ಶಾಲೆಗಳು ಆರಂಭವಾದರೆ ವಿದ್ಯಾರ್ಥಿಗಳಿಲ್ಲ, ಶಿಕ್ಷಕರಿಲ್ಲ ಅಂತ ಹೇಳ್ತಿದ್ದೆವು. ಆದ್ರೆ ಈ ಬಾರಿ ನೀರಿಲ್ಲ ಅಂತಾನೂ ಸ್ಥಿತಿ ಬಂದಿದೆ. ಹೌದು, ಕಳೆದ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಂದರೂ ಈ ಬೇಸಿಗೆಯಲ್ಲಿ ಉಡುಪಿಯಲ್ಲಿ ನೀರಿಲ್ಲ. ಶಾಲಾ ಅಧ್ಯಾಪಕರು ದಿನ ಬೆಳಗಾದ್ರೆ ಪರಿಸರದ ಬಾವಿಗಳಲ್ಲಿ ನೀರಿಗಾಗಿ ತಲಾಶ್ ಮಾಡುವ ಸ್ಥಿತಿ ಬಂದಿದೆ. ಇತಿಹಾಸದಲ್ಲೇ ಎಂದು ಕಾಣದ ಬರದ ಛಾಯೆ ಆವರಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ನೀರಿಲ್ಲ ಅನ್ನೋ ಕಾರಣಕ್ಕೆ ಶಾಲೆ ತೆರೆಯದೆ ಹೋದ ಉದಾಹರಣೆಯೇ ಇಲ್ಲ. ಈ ಬಾರಿ 77 ಶಾಲೆಗಳು ನೀರಿನ ಗಂಭೀರ ಸಮಸ್ಯೆ ಎದುರಿಸುತ್ತಿದೆ. ಈ ಪೈಕಿ 11 ಶಾಲೆಗಳು ತರಗತಿಯನ್ನ ಅರ್ಧ ದಿನಕ್ಕೆ ಮೊಟಕುಗೊಳಿಸಿವೆ. ಈ ವಿಚಾರ ತಿಳಿದ ಶಿಕ್ಷಣ ಇಲಾಖೆ ಶಾಲೆ ಮುಚ್ಚಲೇಬಾರದು ಅಂತ ಆದೇಶ ಮಾಡಿದೆ. ನೀರಿಲ್ಲ ಅಂದ್ರೆ ಮಕ್ಕಳಿಗೆ ಬಿಸಿಯೂಟ ಕೊಡೋದು ಹೇಗೆ? ಅದರಲ್ಲೂ ಪ್ರೌಢಾವಸ್ಥೆಗೆ ಬಂದ ವಿದ್ಯಾರ್ಥಿನಿಯರು ಇರುವ ಶಾಲೆಗಳಲ್ಲಿ ಶೌಚಾಲಯ ನಿರ್ವಹಣೆ ಮಾಡುವುದು ಹೇಗೆ ಅನ್ನೋದೇ ಶಾಲಾ ಆಡಳಿತ ಮಂಡಳಿಗಳಿಗೆ ದೊಡ್ಡ ತಲೆನೋವಾಗಿದೆ. ಅಂದರೆ ನನ್ನ ಪ್ರಕಾರ ಒಂದು ಜಿಲ್ಲಾಧಿಕಾರಿಯವರು, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಇದನ್ನು ಮನಗಂಡು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ರ ಮತ್ತು ಎಲ್ಲ ಆಯುಕ್ತರ ಹತ್ರ ಎಲ್ಲ ಒಂದು ವಿಷಯವನ್ನು ತಗೊಂಡು ಹೇಗೆ ನೀವು ಶಾಲೆ ಸ್ಟಾರ್ಟ್ ಮಾಡ್ತೀರ ಅಂತ ಹೇಳುವ ಒಂದು ವಿಚಾರ ಮಾಡಿದರೆ ಈ ಒಂದು ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ಹೆಚ್ಚಿನ ಒಂದು ಪ್ರೈವೇಟ್ ಶಾಲೆ ಮತ್ತು ಕಾಲೇಜಿಗೆ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ನೀರಿನ ಸಮಸ್ಯೆಗೋಸ್ಕರವೇ ಅದು ಪ್ರಾರಂಭವನ್ನು ಅವರು ಮುಂದುವರಿಸಿದ್ದಾರೆ. ಹಾಗೆ ಅವರು ನಮ್ಮ ಸರ್ಕಾರಿ ಶಾಲೆಗೆ ಸಹ ಅದೇ ಒಂದು ವ್ಯವಸ್ಥೆ ಮಾಡಿದರೆ ಪ್ರಾಯಶಃ ಇಂಥ ಒಂದು ಪರಿಸ್ಥಿತಿ ಉಲ್ಬಣ ಆಗಲಿಕ್ಕಿಲ್ಲ ಇತ್ತು ಅಂತ ನನ್ನ ಅನಿಸಿಕೆ. ಅರ್ಧ ದಿನ ಶಾಲೆ ನೀರನ್ನು ಪೂರೈಸಿದರೆ ಒಳ್ಳೆಯದು. ಅಂದರೆ ಅರ್ಧ ದಿನ ಶಾಲೆ ಮಾಡೋದು ಹೌದು, ಆದರೆ ಹೆಚ್ಚಿನ ಕಡೆ ನಮ್ಮ ಹೆತ್ತವರು, ಪೋಷಕರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಂದರೆ ಅವರಿಗೆ ಮನೆಯಿಂದಲೇ ನಾವು ನೀರು ಪೂರೈಕೆ ಮಾಡಿ ಶಾಲೆಗೆ ಕಳಿಸೋದು ಹೇಳಿದರೆ ಒಂದು ದೊಡ್ಡ ಹರಸಾಹಸ ಆಗ್ತದೆ. ಅಂದರೆ ಶಾಲೆಗೆ ದೂರದಿಂದ ಬರುವ ಕಾರಣ ಅಲ್ಲಿ ಮನೆಯಲ್ಲಿ ನೀರು ಪೂರೈಸಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಅಷ್ಟು ಬೇಗ ಅಂತ ಹೇಳುವ ಒಂದು ನನಗೆ ಅನಿಸಿಕೆಗಳು ಬರ್ತಾ ಇವೆ. ಉಡುಪಿ ನಗರದ ಜೀವನದಿ ಸ್ವರ್ಣೆ ಬತ್ತಿ ಹೋಗಿದೆ. ವಾರ್ಡ್ಗೆ ಒಂದು ವಾರಗಳ ಕಾಲ ಮಾತ್ರ ಸರಬರಾಜು ಮಾಡುವಷ್ಟು ನೀರು ಸ್ಟಾಕ್ ಇದೆ. ಹಾಗಾಗಿ ಶಾಲೆಗಳಿಗೆ ನೀರು ಸರಬರಾಜು ಮಾಡಲು ಸಾಧ್ಯವಿಲ್ಲ ಎಂದು ನಗರಸಭಾ ಕಮಿಷನರ್ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ನೀರಿಲ್ಲದಿದ್ದರೆ ಅವರು ಹೇಳಿರ್ತಾರ, ಕುಕಿಂಗಿಗೆ ಕಷ್ಟ ಆಗ್ತದೆ, ಹಾಗೆ ತುಂಬ ಚಟುವಟಿಕೆ ಇರ್ತದೆ, ಹಾಗೆ ನೀರೆಲ್ಲ ನಮಗೆ ಸಿಗೋದಿಲ್ಲದೆ ಪ್ರಾಬ್ಲಮ್ ಆಗ್ತದೆ. ಹಾಗೆ ನಮ್ಮ ಕುಡಿಲಿಕ್ಕೆ ನೀರು ಎಲ್ಲರೂ ಹೆಚ್ಚಾಗಿ ಸ್ಟೂಡೆಂಟ್ಸ್ ಮನೆಯಿಂದ ತರ್ತಿದ್ದಾರೆ ನೀರು, ಹಾಗೂ ಮತ್ತು ನಮ್ಮ ಸ್ಕೂಲಿಗೆ ನೀರು ತರಿಸ್ತಿದ್ದಾರೆ. ಅವರು ನೀರನ್ನು ರಜೆ ಕೊಡೋ ಬದಲು ನೀರನ್ನು ಒದಗಿಸ್ಬೋದಿತ್ತು ಅಂತ ಹೇಳ್ತಾರೆ. ಹೌದು, ನೀರು ಒದಗಿಸ್ತಿದ್ರೆ ಒಳ್ಳೆಯದಾಗ್ತಿತ್ತು. ನಮಗೆ ಸ್ಟಡಿ ಮೇಲೆ
ಟೈಮ್ ಸಿಗ್ತಿತ್ತು, ವೇಸ್ಟ್ ಆಗೋದು. ಎಲ್ಲಿಂದಲೂ ಬರುವ ಟ್ಯಾಂಕರ್ಗಳ ನೀರು ಬಳಸಿ ಮಕ್ಕಳ ಆರೋಗ್ಯ ಹದಗೆಟ್ಟರೆ ಏನು ಮಾಡುವುದು ಅಂತ ಪೋಷಕರಿಗೆ ಶಿಕ್ಷಕರಿಗೆ ಆತಂಕ ಉಂಟಾಗಿದೆ. ಟ್ಯಾಂಕರ್ ನೀರಿನ ಶುದ್ಧತೆಯನ್ನ ಪರಿಶೀಲಿಸುವುದು ಕೂಡ ಶಾಲೆಗಳಿಗೆ ದೊಡ್ಡ ತಲೆನೋವಾಗಿದೆ. ಇನ್ನು 1 ವಾರಗಳ ಕಾಲ ಮಳೆ ಬರೋದು ಡೌಟು. ಹಾಗಾಗಿ ಶಾಲಾ ಅವಧಿಯನ್ನ ಮೊಟಕುಗೊಳಿಸುವುದು ಅಥವಾ ಶಾಲೆಗಳಿಗೆ ರಜೆ ನೀಡುವುದೇ ಉತ್ತಮ ಎಂದು ಪೋಷಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಬೇಸಿಗೆ ಕರಾವಳಿಗರಿಗೆ ಅತಿ ದೊಡ್ಡ ಪಾಠ. ಅದರಲ್ಲೂ ಶಾಲಾ ಆವರಣದಲ್ಲಿ ಜಲಮೂಲಗಳನ್ನ ಗುರುತಿಸದೇ ಇರುವುದು ಜಿಲ್ಲಾಡಳಿತದ ವೈಫಲ್ಯಕ್ಕೆ ಸಾಕ್ಷಿ. ಚುನಾವಣಾ ಕರ್ತವ್ಯದಲ್ಲಿ ಬ್ಯುಸಿಯಾಗಿದ್ದ ಜಿಲ್ಲಾಡಳಿತ ಕುಡಿಯುವ ನೀರಿನಂತಹ ಗಂಭೀರ ಸಮಸ್ಯೆ ನಿರ್ವಹಿಸಲು ಉದಾಸೀನ ತೋರಿದ್ದೇ ಎಲ್ಲ ಸಮಸ್ಯೆಗೂ ಕಾರಣವಾಗಿದೆ. ದಿವಾಕರ್ ಹಿರೇಡ್ಕರ್, ಸ್ಪಂದನ ನ್ಯೂಸ್, ಉಡುಪಿ. ನೋಡಿದ್ರಲ್ಲ ವೀಕ್ಷಕರೇ, ನೀರಿನ ಸಮಸ್ಯೆ ಹೇಗಿದೆ ಅಂತ ಹೇಳಿ. ಪುಟ್ಟ ಮಕ್ಕಳು ತಮ್ಮ ಮನೆಗಳಲ್ಲಿ ತುಂಬಾ ತೊಂದರೆ ಪಡ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಶಾಲೆಗಳಲ್ಲಿ ಹೋದರೆ ಕಲಿಕೆಗೆ ಅಂತ ಈಗ ಅಲ್ಲಿ ಕೂಡ ತೊಂದರೆ ಪಡುವಂತಹ ಪರಿಸ್ಥಿತಿ. ಕುಡಿಯುವ ಒಂದು ನೀರಿಗೂ ಕೂಡ ಅವರು ತೊಂದರೆ ಪಡ್ತಾ ಇದ್ದಾರೆ. ಇದರ ಬಗ್ಗೆ ಎಲ್ಲ ನಾನು ವಿಶ್ಲೇಷಣೆ ಚರ್ಚೆ ಮಾಡಬೇಕು. ನನ್ನೊಂದಿಗೆ ಮೊದಲಾಗಿ ರವಿರಾಜ್ ನಾಯಕರು, ಒಳಕಾಡು ಶಾಲಾ ಹಿರಿಯ SDMC ಸದಸ್ಯರು, ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಹಾಗೆ ನಾಗಭೂಷಣ್ ಶೇಟ್ ಅವರು, ಒಳಕಾಡು ಹಿರಿಯ ಶಾಲೆಯ SDMCಯ ಅಧ್ಯಕ್ಷರು, ಅವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಯೋಗೀಶ್ ಶೇಟ್ ಅವರು, ಉಡುಪಿ ಭಾಗದ ಸಾಮಾಜಿಕ ಕಾರ್ಯಕರ್ತರು, ಹಲವಾರು ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿದವರು. ನಾನು ಮೊದಲಾಗಿ ರವಿರಾಜ್ ನಾಯಕರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ಮೊದಲಿಗೆ ನೋಡ್ಬೇಕಾದ್ರೆ ಶಾಲಾ ದಿನಗಳಲ್ಲಿ ಈ ಶಾಲೆಗೆ ಹೋಗ್ಬೇಕಾದ್ರೆ ಈ ಜೂನ್ 1, 2 ಅಂತ ಹೇಳುವಾಗ ಏನೋ ಒಂದು ಶಾಲೆಗೆ ಹೋಗೋ ಖುಷಿ, ಮಕ್ಕಳು ಹೋಗ್ತಾನ ಬರ್ತಾನ ನೆನೆದು ಹೋಗುವುದು, ಕೊಡೆ ಇನ್ನೂ ರೈನ್ ಕೋಟ್ ಹಾಕುವ ಒಂದು ಸಮುದಾಯ. ಇವತ್ತಿನ ನಾವು ಗಮನಿಸಬೇಕಾದ್ರೆ ಶಾಲೆಗಳಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ನಾವು ಒಂದು ಚಿತ್ರದಲ್ಲಿ ನೋಡ್ಬೇಕು, ಏನೋ ಒಂದು ಸಮೂಹದಲ್ಲಿ ಕೂತ್ಕೊಳ್ಳಿ ಬಾಟ್ಲಿಯಲ್ಲಿ ನೀರನ್ನು ಅಲ್ಲಿ ಕುಡಿತಾ ಇದ್ದಾರೆ. ಏನು ಸಮಸ್ಯೆ ಸರ್ ಇಲ್ಲಿ ಒಳಕಾಡು ಅಥವಾ ಈ ಭಾಗದಲ್ಲಿ? ಈ ಭಾಗದಲ್ಲಿ ಸಮಸ್ಯೆ ಅಂದರೆ ಕಳೆದ ಹಲವಾರು ವರ್ಷಗಳಿಂದ ನಾವು ನಮ್ಮ ಸ್ವಂತ ಮೂಲಗಳನ್ನು ಮರ್ತೇ ಬಿಟ್ಟಿದ್ದೇವೆ. ನಾವೇನು ಮಾಡಿದ್ದೇವೆ ಅಂದರೆ ಮುನ್ಸಿಪಾಲ್ಟಿಯಿಂದ ನೀರು ಬರ್ತದೆ, ಅದನ್ನೇ ಯೂಸ್ ಮಾಡಿಕೊಂಡು ಹೆಚ್ಚು ಅಂದರೆ ಒಂದು ಸಂಪು ಮಾಡಿದ್ದೇವೆ ವಿನಃ ಬಾವಿ ಇದ್ದ ಬಾವಿಯನ್ನು ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ಈ ವರ್ಷ ಏನಾಗಿದೆ, ಸಮಸ್ಯೆ ತುಂಬಾ ಗಂಭೀರ ಆಗಿದೆ. ಅದು ಕರಾವಳಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿದೆ. ಆದ್ರೆ ಕರಾವಳಿಯವರಿಗೆ ಬಹುಶಃ ಇದು ಹೊಸ್ತು, ನಾವು ನೋಡ್ಲಿಲ್ಲ, ನಾವು ಯಾವತ್ತೂ ಕೇಳಲಿಲ್ಲ. ಈ 48-49 ವರ್ಷ ನಾವು ನೋಡದೆ ಇದ್ದಂಥದನ್ನ ಈ ಸಲ ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಸಂಬಂಧಪಟ್ಟವರು ಎಲ್ಲರೂ ಕೂಡ, ನಾವು ಕೂಡ ಸೇರಿ, ನಾವು ಈ ಸಮಸ್ಯೆಯ ಗಂಭೀರತೆಯನ್ನ ಇವತ್ತಿನ ತನಕ ಶಾಲೆ ರಿಓಪನ್ ಆಗುವ ತನಕನೂ ನಾವು ಅದನ್ನ ಯೋಚನೆ ಮಾಡಲೇ ಇಲ್ಲ. 29ಕ್ಕೆ ಶಾಲೆ ರಿಓಪನ್ ಆಗುತ್ತೆ ಅಂದರೆ ಸರಿ, ರಿಓಪನ್ ಮಾಡಿದ್ದೀವಿ. ಮಾಡಿದ ಮೇಲೆ ಎಲ್ಲ ಅಧಿಕಾರಿಗಳಿಂದ ಸೂಚನೆ ಬರ್ತಾ ಇದೆ, ಯಾವುದೇ ಕಾರಣಕ್ಕೆ ಶಾಲೆಯನ್ನ ಮುಚ್ಚಬೇಡಿ, ಮುಂದುವರಿಸಿ ಇಡೀ ದಿನ ಪಾಠ ಮಾಡಿ ಅಂತ ಹೇಳಿ. ಆದ್ರೆ ಯಾವ ಅಧಿಕಾರಿಗಳು ಕೂಡ ಹೇಳ್ತಾ ಇಲ್ಲ ಹೇಗೆ ಅಂತೇಳಿ. ನೀರಿನ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ ಹೇಳ್ತಾ ಇದ್ದಾರೆ. ನೀವೇ ಆಗ್ಲೇ ಹೇಳಿದ ಹಾಗೆ ಮುನ್ಸಿಪಾಲ್ಟಿ ಅವರು ಕೈ ಎತ್ತಿಬಿಟ್ಟಿದ್ದಾರೆ, ಅವ್ರು ನೀರು ಕೊಡೋದಿಲ್ಲ. ಈಗ ನಮ್ಮ ಶಾಲೆ ಒಳಕಾಡು ಶಾಲೆ, ನಿಮ್ಮ ಶಾಲೆಯಲ್ಲಿ ಕೇಳ್ಬೇಕು ನಾನು, ಈಗ ಒಳಕಾಡು ಶಾಲೆಯಲ್ಲಿ ನಿಮ್ಗೆ ಮುಂಚಿನಿಂದ ನೀರಿನದು ಹೇಗಿತ್ತು? ಅಂದ್ರೆ ಎಲ್ಲಿಂದ ತರ್ತಾ ಇದ್ರೆ ನೀರು? ಬಾವಿ ಇದೆಯಾ, ಬೋರ್ವೆಲ್ ಇದೆಯಾ, ಹೇಗೆ ವ್ಯವಸ್ಥೆ? ಈಗ ಹೇಗಾಗ್ತಾ ಇದೆ? ಬೋರ್ವೆಲ್ ಇಲ್ಲ, ಬಾವಿ ಇದೆ. ಬಾವಿ ಇದೆ. ಆ ಬಾವಿ ನೀರನ್ನ ಇತ್ತೀಚೆಗೆ ನಾನೊಂದು 5 ವರ್ಷದಿಂದ ಆ ಶಾಲೆ ಜೊತೆ ಅಸೋಸಿಯೇಷನ್ ಅಲ್ಲಿ ಇದ್ದೇನೆ. ಅಲ್ಲಿ ಕುಡಿಯುವ ನೀರನ್ನ ಮುನ್ಸಿಪಾಲ್ಟಿಯಿಂದ ನಾವು ಪಡಿತಾ ಇದ್ವಿ. ಉಳಿದ ಬೇರೆ ಶೌಚಾಲಯದ ಬಳಕೆಗೆ ಉಳಿದದಕ್ಕೆಲ್ಲ ಬಾವಿ ನೀರನ್ನು ಕೂಡ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಮುನ್ಸಿಪಾಲ್ಟಿ ನೀರು ಇಲ್ಲದೆ ಇದ್ರೆ ಅಥವಾ ಕಡಿಮೆ ಇದ್ರೆ ಅದನ್ನ ಕುಡಿಯೋ ಉದ್ದೇಶಕ್ಕೆ ಇಟ್ಕೊಂಡು ಬಾವಿ ನೀರನ್ನ ಯೂಸ್ ಮಾಡ್ತಾ ಇದ್ವಿ. ಆದ್ರೆ ಈಗ ಬಾವಿ ನೀರು ಕೂಡ ತುಂಬಾ ಕೆಳಗೆ ಹೋಗಿತ್ತು. ಈಗ ಮೊನ್ನೆ ನಾವು ಕ್ಲೀನ್ ಮಾಡಿದ್ಮೇಲೆ ಈಗ ಒಂದು 5 ಅಡಿ ನೀರು ಬಂದಿದೆ. ಆದ್ರೆ ದಿವಸಕ್ಕೆ ಸುಮಾರು ಒಂದು 15,000 ಲೀಟರ್ ನೀರಿನ ಅಗತ್ಯ ಇದೆ ಆ ಶಾಲೆಯಲ್ಲಿ. ಅದು ಕಷ್ಟ ಆದದ್ದು. ಸರಿ ಸರಿ, ನಾಗಭೂಷಣ್ ಶೇಟಲ್ ನಾನು ಕೇಳಬೇಕು, ಈಗ ಎಷ್ಟು ಮಕ್ಕಳಿದ್ದಾರೆ ಅಂದ್ರೆ ಈ ವರ್ಷ ರಿಓಪನ್ ಆಗುವಾಗ ಎಷ್ಟು ಮಕ್ಕಳಿದ್ದಾರೆ? ದಿನನಿತ್ಯಕ್ಕೆ ಹೇಗೆಲ್ಲ ನೀರಿನ ಹೊಂದಾಣಿಕೆ ಮಾಡ್ಕೊಳ್ತಿದ್ರು? ಎಷ್ಟು ನೀರಿನ ಅಗತ್ಯತೆ ಇದೆ?
ಸರ್, ನಮ್ಮ ಶಾಲೆ ಸಾಧಾರಣ ಹೇಳುವುದಾದ್ರೆ ನಮ್ಮ ಉಡುಪಿ ವಲಯದಲ್ಲಿ ಒಂದು ದೊಡ್ಡ ದೊಡ್ಡ ಶಾಲೆ. ಶಾಲೆ, ಹೌದು. ಯಾಕೆ ಹೇಳಿದ್ರೆ ಈ ಸಲ ನಮ್ಮ ಶಾಲೆಯಲ್ಲಿ ಒಂದು ಸಾಧಾರಣ ಮಟ್ಟಿಗೆ ಹೇಳುದಾದ್ರೆ, ಈಗ ಕರೆಕ್ಟ್ ಒಂದು ಅಂಕಿಅಂಶ ಸಿಗ್ಲಿಲ್ಲ ನಮ್ಗೆ, ಹೌದು. ಆದ್ರೂ 1500 ಜನ ಮಕ್ಕಳಿರುವ ಶಾಲೆ. ಅದರಲ್ಲಿ 1300 ಜನರಿಗೆ ನಮ್ಗೆ ಬಿಸಿ ಊಟವನ್ನು ಪೂರೈಸಬೇಕಾಗ್ತದೆ. ಅಂದ್ರೆ 1300 ಜನರಿಗೆ ನೀವು ಬಿಸಿ ಊಟ ಮಾಡಬೇಕು. ಅಂದ್ರೆ ಉಳಿದ 200 ಜನರು ಮನೆ ಹತ್ರ ಇರೋದ್ರಿಂದ ಅವರು ಅಲ್ಲಿಗೆ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರೆ. ಆ 1300 ಜನರಿಗೆ ಬಿಸಿ ಊಟ ಮಾಡ್ಬೇಕಾದ್ರೆ ನಮ್ಗೆ ಶಾಲೆ ರೀಓಪನ್ ಅಂದ್ರೆ ಓಪನ್ ಬೆಳಿಗ್ಗೆ ಆಗ್ತಾ ಇದ್ದಾಗೆ ನಮ್ಗೆ ನೀರಿನ ಸೋರ್ಸ್ ನೋಡಿಯೇ ನಾವು ಆ ಬಿಸಿ ಊಟದ ವ್ಯವಸ್ಥೆ ಮಾಡ್ಬೇಕು. ಯಾಕೆ ಹೇಳಿದ್ರೆ ಅದು ತೊಳಿಲಿಕ್ಕೆ ನೀರು ಬೇಕು, ಮತ್ತೆ ಬಿಸಿ ಊಟ ಅಡುಗೆ ಮಾಡುವಾಗ ಅಡುಗೆ ಸಿಬ್ಬಂದಿಗಳಿಗೆ ಶುದ್ಧ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಅಂದ್ರೆ ನಮ್ಮ ಶಾಲೆಯಲ್ಲಿ ನಾವು ಒಂದು ಒಳ್ಳೆಯ ಒಂದು ಕಿಚನ್ ಅನ್ನು ಮಾಡಿದ್ದೇವೆ. ಯಾಕೆ ಹೇಳಿದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಊಟ ಸಿಗ್ಲಿ ಅಂತ ನಮ್ಮ ದಾನಿಗಳ ಮುಖಾಂತರ ಮತ್ತೆ ಹಳೆ ವಿದ್ಯಾರ್ಥಿಗಳ ಮುಖಾಂತರ ಒಂದು ಒಳ್ಳೆಯ ಒಂದು ಶಾಲೆ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ನಾವೆಲ್ಲ ಸೇರಿ. ಆಗ ನಮ್ಗೆ ನೀರಿನ ಬಿಸಿ ಊಟ ತಯಾರು ಮಾಡೋರಿಗೆ ನೀರು ಫಸ್ಟಿಗೆ ಹೋಗ್ತದೆ. 15,000 ಲೀಟರ್ ನಾವು ಸಂಪ್ ಮಾಡಿದ್ದೇವೆ. 15,000 ಲೀಟರ್ ನೀರು ಪ್ರತಿದಿನ ನಿಮ್ಗೆ 15,000 ಲೀಟರ್ ನೀರು ಬೇಕು. ಅಂದ್ರೆ ಅದರಲ್ಲಿ ಕುಡಿಯುವ ನೀರು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗ್ತದೆ. ಇದು 15,000 ಲೀಟರ್ ನೀರು ಟಾಯ್ಲೆಟ್ ಮತ್ತು ಇದಕ್ಕೆ ಹೋಗ್ತದೆ. ಆಗ ನಮ್ಗೆ ಮಧ್ಯಾಹ್ನ ನಂತರ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲಿ ತನಕ ಹೇಳಿದ್ರೆ, ನಾನು ಇದು ಪ್ರತ್ಯಕ್ಷ ಕಂಡದ್ದು, ಒಂದು 10 ಜನ ಸಣ್ಣ ಮಕ್ಕಳು ಪ್ರೈಮರಿ ಅವರು ಸ್ವಲ್ಪ ಅರ್ಧ ಬಾಟ್ಲಿ ನೀರನ್ನು ಅವರು ಎಲ್ಲರ ಬಾಯಿಗೆ ಹಾಕಿ ಹಂಚಿಕೊಂಡ ಒಂದು ವಿಷಯ. ಅದು ಎಲ್ಲಿ ತನಕ ಹೇಳಿದ್ರೆ, ಈಗ ನಾವು ನೋಡಿದ್ದು ಹೌದು, ಅದು ಪ್ರತಿದಿನ ಇಂಥದ್ದೇ ಒಂದು ವ್ಯವಸ್ಥೆ ನಾವು ಕಣ್ಣಲ್ಲಿ ಪ್ರತ್ಯಕ್ಷವಾಗಿ ನೋಡ್ತೇವೆ. ಅಂದ್ರೆ ಅವರ ಮನೆಯಿಂದ ತಂದಂತ ನೀರನ್ನು ಹಂಚಿ ಕುಡಿಯುವುದು, ಅದಂದ್ರೆ ಅದು ಸಾಕಾಗುದಿಲ್ಲ. ಆ ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ಅಧಿಕಾರಿಗಳು, ಆಯುಕ್ತರು ಎಲ್ಲರೂ ಯಾರು ಸಹ ಒಂದು ವಿಸಿಟ್ ಸಹ ಮಾಡುವ ಒಂದು ಅವರಿಗೆ ಒಂದು ಇದಿಲ್ಲ. ಅಂದ್ರೆ ಸರ್ಕಾರಿ ಶಾಲೆ ಮತ್ತೆ ಈಗ ಬೇರೆ ಪ್ರೈವೇಟ್ ಶಾಲೆ ಹೇಳುದಾದ್ರೆ ಅವರು 3ನೇ ತಾರೀಕು 5ನೇ ತಾರೀಕು ಹೀಗೆ ಪೋಸ್ಟ್ಪೋನ್ ಮಾಡಿಕೊಂಡಿದ್ದಾರೆ. ನಾವು ಇಲ್ಲಿ ಗಮನಿಸುವುದಾದ್ರೆ ಉಡುಪಿಯಲ್ಲಿ ಸುಮಾರು ಆಸುಪಾಸಿನಲ್ಲಿ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ 248 ಶಾಲೆ ಇದೆ. ಅದರಲ್ಲಿ 238 ಶಾಲೆಗಳು ರೀಓಪನ್ ಆಗಿದೆ. ಇನ್ನು 2 ದಿನಗಳಲ್ಲಿ ಎಲ್ಲ ಆಗ್ತದೆ. ಅದರಲ್ಲಿ ಸಹ 10 CBSE ಮತ್ತು ಇಂಗ್ಲಿಷ್ ಮೀಡಿಯಂಗಳು ಆರಂಭವಾಗಲಿಲ್ಲ. ಅಂದ್ರೆ ಸರಿಸುಮಾರು 238 ಶಾಲೆ ರೀಓಪನ್. ಅದರಲ್ಲಿ ಕೂಡ 70 ರಿಂದ 80 ಶಾಲೆಗಳಲ್ಲಿ ನೀರಿನ ಸಮಸ್ಯೆ ಇದೆ. ಅದರಲ್ಲಿ ಕೂಡ 11 ರಿಂದ 12 ಶಾಲೆಗಳಲ್ಲಿ ಮಧ್ಯಾಹ್ನ ತನಕ ಮಾತ್ರ ಮಾಡುವ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗ ಬಿಸಿ ಊಟ ಮಾಡಬೇಕು, ಆ ದಿನನಿತ್ಯದಕ್ಕೆ ನೀರು ಬೇಕು ಅಂತ ಹೇಳುವಾಗ 12 ಶಾಲೆಗಳಲ್ಲಿ ಮಧ್ಯಾಹ್ನ ತನಕ ಶಾಲೆಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಬಂದಿದೆ. ಖಂಡಿತ. ಯಾಕೆ ಹೇಳಿದ್ರೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯನಿಯವರು ಸಹ ಅವರು ತುಂಬಾ ಹರಸಾಹಸ ಪಟ್ಟಿದ್ದಾರೆ. ಹಾಗೆ ನಾವು ಮುನ್ಸಿಪಾಲಿಟಿಯವರ ಮುಖಾಂತರ ಮತ್ತೆ ನಮ್ಮದೇ ಹೆತ್ತವರ ಮುಖಾಂತರ SDMC ಸದಸ್ಯರ ಮುಖಾಂತರ ಈಗ ನಮ್ಮ ಹೈಸ್ಕೂಲ್ನ SDMC ಉಪಾಧ್ಯಕ್ಷರಾಗಿರುವ ಶ್ಯಾಮ್ ಪ್ರಸಾದ್ ಕುಡು ಅವರು 9,000 ಲೀಟರ್ ನೀರನ್ನು ಅವರು ಡೈಲಿ ಹಾಕ್ತಿದ್ರು, ಅಂದ್ರೆ ರಾತ್ರಿ ನಂತರ ಟ್ಯಾಂಕರ್ ಮುಖಾಂತರ. ಆದ್ರೂ ಸಹ ನಮ್ಗೆ ಉಳಿದ 6,000 ಲೀಟರ್ ನೀರು ಶಾರ್ಟೇಜ್ ಆಗ್ತಿತ್ತು. ಅಂದ್ರೆ ಮಧ್ಯಾಹ್ನ ಕೈ ತೊಳಿತಿದ್ದ ಹಾಗೆ, ಬಟ್ಲು ತೊಳಿತಿದ್ದ ಹಾಗೆ ನೀರು ಕೈದಾಗ್ತಿತ್ತು. ಆಗ ಅಂತ ಪರಿಸ್ಥಿತಿಯಲ್ಲಿ ನಮ್ಗೆ ಮುಖ್ಯವಾಗಿ ಏನು ಹೇಳಿದ್ರೆ, ಪೋಷಕರಿಂದ ಕೆಲವು ಕರೆ ಬರ್ತಿತ್ತು, ನಮ್ಗೆ ಮನೆಯಲ್ಲೇ ಕುಡಿಲಿಕ್ಕೆ ನೀರಿಲ್ಲ, ಬೆಳಿಗ್ಗೆ ದೂರದಿಂದ ಮಕ್ಕಳನ್ನು, ದೂರದ ಮನೆ ಇರುವವರು ಮಕ್ಕಳನ್ನು ಅವರಿಗೆ ನೀರು ಪೂರೈಸಿ ಅವರೆಲ್ಲ ನೀರು ಬೆಳಿಗ್ಗೆ ಪೂರೈಸಿಕೊಂಡು ಕೂತ್ಕೊಳ್ಬೇಕಾಗ್ತದೆ. ಅಲ್ಲಿಂದ ಈ ಶಾಲೆಗೆ ಕಳಿಸೋದು ಹೇಳಿದ್ರೆ ಅವರು ಹರಸಾಹಸ ಪಡ್ಬೇಕಾಗ್ತದೆ. ಮತ್ತೆ ವಿಶೇಷವಾಗಿ ಏನು ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಈ ಕೂಲಿ ಕಾರ್ಮಿಕರ ಮಕ್ಕಳು ಜಾಸ್ತಿ. ಆ ಕೂಲಿ ಕಾರ್ಮಿಕರ ಮಕ್ಕಳು ಪಾಪ, ಅವರು ಕೂಲಿ ಕಾರ್ಮಿಕರು ಅವರ ಈ ಮೂಲಭೂತ ವ್ಯವಸ್ಥೆಯನ್ನು ಮಾಡಿಕೊಂಡು ಪುನಃ ಆ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಮಾಡಿ ಅವರನ್ನು ಕಳಿಸೋದು ಹೇಳಿದ್ರೆ ಒಂದು ತುಂಬಾ ಕಷ್ಟ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಆಗ್ಲಿ, ಶಿಕ್ಷಣ ಇಲಾಖೆ ಆಗ್ಲಿ ಯಾವುದೇ ಒಂದು ಪೂರ್ವಭಾವಿ ತಯಾರಿ ಮಾಡದೆ ಈ ರೀತಿಯಾಗಿ ನೀವು ಶಾಲೆಯನ್ನು ನಡೆಸಲೇಬೇಕು ಅಂತ ಹೇಳುವ ಒಂದು ಒತ್ತಡವನ್ನು ಹೇರಿದ್ರೆ, ಏನಾದ್ರೂ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ಮಕ್ಕಳಿಗೆ ತಲೆ ತಿರುಗಿ ಬಿದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಅಂತ ಹೇಳುವ ಮತ್ತೊಂದು ರಿಮಾರ್ಕ್. ಹೌದು. ಆದ್ರಿಂದ ಈ ವಿಷಯದಲ್ಲಿ ಅಂದ್ರೆ ನಮ್ಮ SDMC ಅವರಿಗೆ ಯಾವುದು ಕಾನ್ಫಿಡೆನ್ಸ್ಗೆ ತಕೊಳ್ಳುದಿಲ್ಲ ಅವರು. ಮತ್ತೆ ಅವರು ಮುಖ್ಯೋಪಾಧ್ಯಾಯನಿಯವರಿಗೆ ಒತ್ತಡ ಹೇರಬಹುದು. ಯಾಕೆ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಅವರಿಗೆ ಸಂಬಳ ಮಾಡ್ತದೆ. SDMC ಅವರು ನಾವು ಹಾಗೆ ಅಲ್ಲ. ನಾವು ಎಷ್ಟೋ ವರ್ಷಗಳಿಂದ ನಮ್ಮ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು ಹೇಳುವ ನಿಟ್ಟಿನಲ್ಲಿ ನಾವು ದುಡ್ದಿರ್ತೇವೆ. ನಮ್ಗೆ ಅವರು ಒತ್ತಡ ಹೇರ್ಲಿಕ್ಕೆ ನಮ್ಗೇನು ಅವರು ಸಂಬಳ ಕೊಡುದಿಲ್ಲ. ನಾವು ನಮ್ಮ ವ್ಯವಸ್ಥೆಯಲ್ಲಿ ಸಮಯವನ್ನು, ನಾವು ಶಾಲೆಗೋಸ್ಕರ ಸಮಯವನ್ನು ತೆಗೆದಿಟ್ಟು ನಮ್ಮ ಶಾಲೆಗೆ ಒಂದು ವ್ಯವಸ್ಥೆ ಆಗಬೇಕು, ಮಕ್ಕಳಿಗೆ ತೊಂದರೆ ಆಗಬಾರ್ದು ಹೇಳುವ ನಿಟ್ಟಿನಲ್ಲಿ ನಾವು
ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇವೆ. ಸರಿ. ಆ ಪ್ರಾಮಾಣಿಕವಾದ ಕೆಲಸಕ್ಕೆ ನಮ್ಗೆ ಇವರು ಯಾವುದೇ ಸ್ಪಂದನೆ ನೀಡುದಿಲ್ಲ ಅಂತ ನಮ್ಗೆ ತುಂಬಾ ಬೇಜಾರದ ಸಂಗತಿ. ಯೋಗೀಶ್ ಶೆಟ್ಟರಲ್ಲಿ ನಾನು ನೋಡಿದರೆ ತಾವು ಹಲವಾರು ನೀರಿನ ಈ ಸಮಸ್ಯೆಗಳಿಗೆ ಪರಿಹಾರ ನೀಡಿದವರು, ಸಾಕಷ್ಟು ನೀರಿನ ಹಂಚಿಕೆ ಇಲ್ಲ. ಈ ಬಾರಿ ತಾವು ಕಂಡಂತಹ ಅಂದಿನ ಉಡುಪಿಯ ನೀರಿನ ಅಭಾವ, ಇವತ್ತಿನ ನೀರಿನ ಅಭಾವ. ಈಗ ಸ್ವರ್ಣ ನದಿ 2ನೇ ಯೋಜನೆ ಅಂತ ಹೇಳಿದ್ರು, ಅದು ಕಂಪ್ಲೀಟ್ಲಿ ಫೈಲಿಯರ್ ಆಯ್ತು. ಯಾಕಂದ್ರೆ ಈಗಲೇ ನೀವು ಎಲ್ಲ ನಿಮ್ಮ ವರದಿಗಳೆಲ್ಲ ನೋಡಿದ್ದೀರಿ. ಈಗ ವರಾಯಿ ಯೋಜನೆ ಅಂತ ತಂದಿದ್ದಾರೆ. ಆ ವರಾಯಿ ಯೋಜನೆಯಲ್ಲಿ ಆದಂತ DPR ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಪಡ್ಕೊಂಡಿದ್ದೇನೆ. ಮುಂದೆ ನಿಮ್ಮ ಮುಂದೆ ನಾನು ಬಂದು ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಈಗಾಗಲೇ ಮನೆ ಬಾಗಿಲಿಗೆ ಎಲ್ಲರೂ ಬಂದಿದ್ದಾರೆ. ನಿಮ್ಮದು ಒಬ್ಬೊಬ್ರು ಯಾರೋ ವಿಸಿಟ್ ಮಾಡಿಕೊಂಡು ನಿಮ್ಮ ಮೀಟರ್ ನಂಬರ್ ಕೊಡಿ, ಅದು ಕೊಡಿ, ನಿಮ್ಮ ಡೋರ್ ನಂಬರ್ ಕೊಡಿ, ಎಷ್ಟು ಜನ ಇದ್ದೀರಿ, ಎಷ್ಟು ಫ್ಲೋರ್ ಇದೆ, ಈಗ ನಂದು ಬಿಲ್ಡಿಂಗ್ ಇದೆ ಹೇಳ್ತೇನೆ, ಎಷ್ಟು ಡೋರ್ ನಂಬರ್ ಇದೆ, ಎಂತ ಇದೆ, ಎಲ್ಲ ಡೀಟೇಲ್ಸ್ ಮಾಡಿದ್ದಾರೆ. ಇದೆಲ್ಲ ಫೈಲಿಯರ್ಗಳನ್ನು ನಾನು ನಿಮಗೆ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಖಾಂತರ ಯಾವ್ದ ಮುಖಾಂತರ ಹೇಳ್ತೇನೆ. ಈಗ ಸದ್ಯಕ್ಕೆ ಈ ಪರಿಸ್ಥಿತಿ ಬಂದದ್ದು ಎಲ್ಲಿಂದ ಹೇಳಿದ್ರೆ 2012ರಿಂದ ನನಗೆ ತಿಳಿದ ಮಟ್ಟಿಗೆ 2012ರಿಂದ ಸ್ಟಾರ್ಟ್ ಆಗಿದೆ. ಯಾಕೆ ಹೇಳಿದ್ರೆ 2012ಕ್ಕೆ ನನ್ನ ಸ್ವಂತ ಬಾವಿಯಿಂದ ನಾನು ನೀರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಆಗ ನಗರಸಭೆಯವರು ಮತ್ತೆ ಸ್ಥಳೀಯ ಈ ಹಿಂದಿನ ಶಾಸಕರಾಗಿಂತ ನಮ್ಮ ಪ್ರಮೋದ್ ಮಧ್ವರಾಜ್ ಅವರು ಕೊಡ್ತಾ ಇದ್ರು ಟ್ಯಾಂಕರ್ ಮುಖಾಂತರ. ಈ ಸಾಧಾರಣ ನನ್ನ ಮನೆ ಬಾಗಿಲಲ್ಲಿ 10 ಟ್ಯಾಂಕರ್ ನಿಲ್ತಿತ್ತು. 6,000, 12,000, 5,000, 6,000 ಎಲ್ಲ ಒಂದು 10 ಟ್ಯಾಂಕರ್ ನಿಲ್ತಿತ್ತು. ಅದಷ್ಟಕ್ಕೂ ನಾನು ಪೂರೈಸ್ತಿದ್ದೆ. ಅಷ್ಟು ನೀರಿತ್ತು ನನ್ನ ಒಂದು ಬಾವಿಯಲ್ಲಿ, ಅಷ್ಟು ನೀರಿತ್ತು. ಸಾಧಾರಣ ನಾನು ನಗರಸಭೆಯ 65% ನೀರನ್ನು ನಾನು ಪೂರೈಸಿದ್ದೇನೆ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತೇನೆ. ಒಂದೇ ₹1 ಬಿಡಿ ಕಾಸು ತಗೊಳ್ಳದೆ ಚಿಮಣಿ ಎಣ್ಣೆ, ಪೆಟ್ರೋಲು, ಪಂಪು ಎಲ್ಲ ನಂದು ಹಾಕಿ ನಾನು ಕೊಟ್ಟಿದ್ದೇನೆ. ದೇವರ ದಯದಲ್ಲಿ ಎಲ್ಲಿ ತನಕ ಕೊಟ್ಟಿದ್ದೇನೆ. ಇವತ್ತು ನನ್ನ ಬಾವಿಯಲ್ಲಿ ನೀರಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಆದ್ರೆ ದೇವರು ಕಮ್ಮಿ ಮಾಡ್ಲಿಲ್ಲ. ನಾನು ಕೊಟ್ಟಿದ್ದೇನೆ ಹೇಳಲಿಕ್ಕೆ ನನಗೆ ಸಂತೋಷ ಉಂಟು. ಯಾಕಂದ್ರೆ ₹1 ಯಾಕಂದ್ರೆ ಇವತ್ತು ನಾನು 1-2 ದಿನ ನನಗೆ ತುಂಬಾ ತೊಂದರೆ ಆದಾಗ ಯಾರ ಇಬ್ಬರು ತಂದು ಕೊಟ್ರು ಟ್ಯಾಂಕರ್ ಮುಖಾಂತರ. ಅದು ಹೇಳಿದ್ರಂತೆ ಯೋಗೀಶ್ ಶೆಟ್ಟಿ ಕೊಡ್ಬೇಕು. ಅಯ್ಯೋ, ಅವರ ಬಾವಿಯಲ್ಲಿ ನೀರಿಲ್ವಾ, ಅವರೇ ಕೊಡುವವರು ಮಾರೆ ಉಡುಪಿಗೆ, ಅವರಿಗೆ ನೀರಿಲ್ಲ ಅಂತ ಹೇಳಿ. ಅಂದ್ರೆ ಪರಿಸ್ಥಿತಿ ಹಾಗೆ ಬಂದಿದೆ. ಮತ್ತೆ ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ ಕಟ್ಟುವಾಗ 10 ಫೀಟ್ನಷ್ಟು ಡೌನ್ ಮಾಡುವಂತದ್ದು, ಇಂಟರ್ಲಾಕ್ ಆಗುವಂತದ್ದು, ಮತ್ತೆ ಮಳೆ ನೀರು ಕೊಯ್ಲು ಮಾಡದೇ ಇರುವಂತದ್ದು, ಎಲ್ಲಾ ತೋಡುಗಳಿಗೆ ನಿಮ್ಮ ಸೈಡ್ ಅಲ್ಲಿ ಕಾಂಕ್ರೀಟ್ ಹಾಕುವಂತದ್ದು, ಮತ್ತೆ ಈ ಯಾವ್ದು ಹೇಳಿದ್ರೆ ಮಳೆ ನೀರನ್ನು ಕರೆಕ್ಟ್ ಆಗಿ ಈ ಬೋರ್ವೆಲ್ ಎಲ್ಲ ತೋಡ್ತಾರೆ, ಅದಕ್ಕೆ ನೀರು ಬರುವ ಹಾಗೆ ಮಾಡುವಂತದ್ದು. ಮತ್ತೆ ಉಡುಪಿಯ ನಗರಸಭೆಯ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಈ ಬಾವಿ, ಕೆರೆ ಇದನ್ನಿದೆ ಅದನ್ನೆಲ್ಲ ಅಭಿವೃದ್ಧಿ ಪಡಿಸಬೇಕು. ಅದಕ್ಕೆ ನಮ್ಮದು ಸಹಕಾರ ಬೇಕು. ನಾವು ಬೇರೆಯವರ ಮೇಲೆ ನಾನು ಹೇಳಲಿಕ್ಕಿಲ್ಲ, ನಾವು ಅದಕ್ಕೂ ಸಹಭಾಗಿ ಕೊಡಬೇಕು. ಬಾಕಿ ಆದ್ರೆ ಈಗ ಎಲ್ಲದಕ್ಕೂ ದೊಡ್ಡದಕ್ಕೆ ಖರ್ಚು ಮಾಡ್ತಾರೆ. ನಾನು ಹೇಳುದು ಈ ನೀರು ಈಗ ಜನರಿಗೆ ಗೊತ್ತಾಗಿದೆ, ನೀರನ್ನು ನಾವು ಯಾವ ರೀತಿಯಲ್ಲಿ ಉಳಿಕೆ ಮಾಡಬೇಕು ಅಂತ ಹೇಳಿ. ಈಗ ಈ ಪರಿಸ್ಥಿತಿ ಅಂದ್ರೆ ಯಾಕಂದ್ರೆ ಉಡುಪಿ ಕಂಡು ಕೇಳಿರದಂತ ಈ ಪರಿಸ್ಥಿತಿ ಈ ಬಾರಿ ಬಂದಿದೆ. ಇದರ ಮೊದಲು ನಾವು ಯಾರಿಗೂ ಸಹ ಆ ನೀರಿನ ಬಗ್ಗೆ ಅಷ್ಟು ಅಸಡ್ಡೆ ಇತ್ತು. ಈಗ ಮೊನ್ನೆ ಏನಾಗಿದೆ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿಯವರು ಹೊರಗೆ ಹೋದಾಗ ನೀರಿತ್ತು ನನ್ನ ಬಾವಿಯಲ್ಲಿ. ನಾನು ಪಂಪ್ ಆನ್ ಮಾಡಿ ಈಚೆ ಬರೋದ್ರೊಳಗೆ ಒಂದು 3-4 ನಿಮಿಷ ನೀರು ಹೋಯ್ತು. ಒಂದು ಹೊಟ್ಟೆ ಉರಿ ನನಗೆ ಆಗಿದೆ ಹೇಳಿದ್ರೆ ನಾನು ಆ ಪರಿಸ್ಥಿತಿಯನ್ನು ಅನುಭವಿಸಿದ್ದೇನೆ. ಯಾರಾದ್ರೂ ನೋಡಿದ್ರೆ ಖಂಡಿತ ಬೈತಾರೆ, ಇದನ್ನು ಬೈಯುವಂತದ್ದೇ. ಯಾಕಂದ್ರೆ 1 ನಿಮಿಷ ನಾನು 2-3 ನಿಮಿಷ ಮಾಡಿದ ಅಸಡ್ಡೆ ಅಷ್ಟು ನೀರು, ಅರ್ಧ ಟ್ಯಾಂಕ್ ಅಷ್ಟು ನೀರು. ಹಣ ಕೊಟ್ಟರೆ ನೀರಿನ ಅಷ್ಟು ಬೆಲೆ ಬಂದಿದೆ. ಅಂದ್ರೆ ಹಣ ಕೊಟ್ಟರೆ ಸಹ ನನಗೊಂದು ನೋಡಿ ಎಲ್ಲಿ ತನಕ ಆಗಿದೆ ಹೇಳಿದ್ರೆ, ಈಗ ಕೃಷ್ಣ ಮಠದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇತ್ತು. ಆ ಟಾಯ್ಲೆಟ್ ಬಾತ್ರೂಮ್ಗೆ ಸಾರ್ವಜನಿಕ ಟಾಯ್ಲೆಟ್ ಬಾತ್ರೂಮ್ ಅಂತ ತೆಗೆದದ್ದು ಈಗ ಯಾತ್ರಿಕರ ಶೌಚಾಲಯ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಆ ಪರಿಸ್ಥಿತಿ ಬಂದಿದೆ ಅವರಿಗೆ. ಸ್ವಾಮೀಜಿಯವರು ಹೇಳಿದ್ರು ಅಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕಾದ್ರೆ, ಎಲ್ಲಿಂದ ಸರ್, ನಾನು ನನ್ನ ಬಾವಿಯಲ್ಲಿ ಇಲ್ಲ, ಎಲ್ಲಿಂದ ಮಾಡುದು? ಕಡೆಗೆ ಇದ್ದವರ ಬಾವಿಯಲ್ಲಿ ತೆಗೆದು ಊರಿನವ್ರ ಹತ್ರ ಬಯಸಿಕೊಂಡು, ಕಡೆಗೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಹಳೆಯೂರು ಒಂದು ತೂಗು ಸೇತುವೆ ಬರ್ತದೆ, ಅದರ ಅಡಿಯಿಂದ ನೀರು ತೆಗೆದು ಸ್ವಲ್ಪ ಉಪ್ಪು ಆದ್ರೂ ಕುಡಿಯುವ ನೀರಿಗಲ್ಲ, ಶೌಚಾಲಯಕ್ಕೆ ಸಾಧಾರಣ ನಾನು ದಿನಕ್ಕೆ 8-10 ಟ್ಯಾಂಕರ್ ಅಂದ್ರೆ ನಾನಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇನೆ. ಯಾರ ಮಾಡಿದಾರೆ ಅದಕ್ಕೆ ಹಣ ಸಿಕ್ಕಿದೆ. ಆದ್ರೆ ಅಷ್ಟು ಸಂತೋಷ ನನ್ಗುಂಟು. ಯಾಕಂದ್ರೆ ಮೊನ್ನೆ ಉದಾಹರಣೆಯಲ್ಲಿ ಯಾರು ಹಾಕಿದ್ರು ನನ್ಗೆ ಗೊತ್ತಿಲ್ಲ, ಯೋಗೀಶ್ ಶೆಟ್ಟಿ ಅವರು ಆ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ. ಇವತ್ತಿಗೂ ನೀರು ಹೋಗ್ತಾ ಉಂಟು. ಇವತ್ತು ನಗರಸಭೆಯಲ್ಲಿ ನೀರು ಬಂದಿದೆ, ಆದ್ರೆ ಇಲ್ಲಿ ಇವತ್ತು ಟ್ಯಾಂಕರ್ ಇಲ್ಲ. ಈಗ ನಾಳೆಯಿಂದ ಪುನಃ ಚಾಲು ಆಗ್ತಾ ಇದೆ. ಎಲ್ಲೆಲ್ಲಿ ಹೋಗಿದ್ದೇನೆ, ಯಾರ್ಯಾರ ಬಾವಿ, ಪಂಚಾಯತ್ ಹತ್ರ, PDO ಅವರ ಹತ್ರ ಎಲ್ಲ ದಮ್ಮಯ್ಯ ಹೊಡೆದು ನೋಡಿ ಮಾರೆ, ಮಠಕ್ಕೋಸ್ಕರ ಶೌಚಾಲಯಕ್ಕೆ ಒಳ್ಳೆ ನೀರು ಬೇಕೇಳಿಲ್ಲ, ಕುಡಿಯೋ ನೀರಿದಲ್ಲ. ನಾನು ಹೇಳಿದ್ದೇನೆ ಕುಡಿಯೋ ನೀರಿಗೆ ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲೇ ಬರುವ ಯಾತ್ರಿಕರಿಗೆ ನಾನು ಕೊಡುವ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಸಹ ಊರಿನವರು ಬೈಯುದು ಬಿಡುದಿಲ್ಲ. ಅದು ಇದ್ದದ್ದೇ ಕರ್ಮ. ನಾವು ಮುಂಚಿನಲ್ಲೂ ಕೇಳಿಕೊಂಡು ಬಂದದ್ದು, ಅದಕ್ಕೆ ನಾವು ತಯಾರಾಗಿ ಇದ್ದೇವೆ. ಆದ್ರೆ ನಾನು ಕೊಟ್ಟಿದ್ದೇನೆ ಹೇಳುವ ಸಂತೃಪ್ತಿ ನನಗೆ ಕೃಷ್ಣ ದೇವರು. ಇನ್ನಷ್ಟು ಚರ್ಚೆ ಮಾಡೋಣ ಒಂದು ಪುಟ್ಟ ವಿರಾಮದಂತ. ವೀಕ್ಷಕರೇ ನೋಡಿದ್ರಲ್ಲ ನೀರಿನ ಸಮಸ್ಯೆ ಹೇಗೆಲ್ಲ ಬರ್ತಾ ಇದೆ ಅಂತ. ಇನ್ನಷ್ಟು ಚರ್ಚೆ ವಿಶ್ಲೇಷಣೆ ಮಾಡ್ತೇನೆ ಒಂದು ಪುಟ್ಟ ವಿರಾಮದ ನಂತರ.
ವೀಕ್ಷಕರೇ, ಮತ್ತೊಮ್ಮೆ ಪ್ರೈಮ್ ಟೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಜಲಕ್ಷಾಮದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನನ್ನೊಂದಿಗೆ 3 ಅತಿಥಿಗಳಿದ್ದರು. ಅವರನ್ನು ನಾನು ಮತ್ತೆ ಸ್ವಾಗತ ಮಾಡ್ತೇನೆ. ರವಿರಾಜ್ ಅವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಒಳಕಾಡು ಶಾಲೆಯಲ್ಲಿ ಒಂದೇ ಬಾವಿಯಲ್ಲಿತ್ತು, ಸಾಕಷ್ಟು ವರ್ಷಂಪ್ರತಿ ನೀರಿನ ಬಳಕೆ ಆಗ್ತಾ ಇತ್ತು. ಈ ವರ್ಷ ನೀರು ಕಮ್ಮಿ ಅಂತ ಹೇಳ್ತೀವಿ ಸರ್. ಇನ್ನಷ್ಟು ನೀವು ಬೇರೆ ಏನು ಪ್ರಯತ್ನ ಮಾಡಲಿಲ್ವಾ ನೀರಿನ ಇದಕ್ಕೆ? ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಈ ವರ್ಷ ತೊಂದರೆ ಅನುಭವಿಸಿದ ಮೇಲೆ ಏನಾದರೂ ಹೊಸ್ತು ನೋಡಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ. ಅದರ ಬಗ್ಗೆ ಬಹಳ ಸಂತೋಷದ ವಿಷಯ ಅಂದರೆ ಈಗಾಗಲೇ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲಾನ್ ಮಾಡಿದ್ದೇವೆ. ಸುಮಾರು ಒಂದು 6-6.5 ಲಕ್ಷ ಬೇಕು. ಅಲ್ಲಿ 5 ಬಿಲ್ಡಿಂಗ್ ಇದೆ. 5 ಬಿಲ್ಡಿಂಗ್ ನ ನೀರನ್ನ ಕಲೆಕ್ಟ್ ಖರ್ಚು ನಿಮ್ಗೆ ಅಷ್ಟು ಹೌದು ಇದೆ. ಅದಕ್ಕೆ ಫಸ್ಟ್ ಒಂದು ಟೋಕನ್ ಮನಿ, ನಾನು ಉಡುಪಿ ಲಯನ್ಸ್ ಕ್ಲಬ್ ನ ಸೆಕ್ರೆಟರಿ ಕೂಡ ಆಗಿದ್ದೇನೆ, ಅಲ್ಲಿಂದ 50,000 ರೂಪಾಯಿನ ನಾವು ಈಗಾಗಲೇ ತೆಗೆದಿಟ್ಟಿದ್ದೇವೆ. ಹಾಗೆ ಕಂಪನಿಗಳಿಂದ CSR ಪ್ರೋಗ್ರಾಮ್ನಲ್ಲಿ ದುಡ್ಡು ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಬಹುಶಃ ಅದನ್ನು ಮಾಡಿದರೆ ನಾವು ಬಹಳಷ್ಟು ಮಟ್ಟಿಗೆ ಕುಡಿಯುವ ನೀರು ಜೊತೆಗೆ ಬೇರೆ ಉದ್ದೇಶಕ್ಕೂ ಕೂಡ ಬಳಕೆ ಮಾಡುವಷ್ಟು ನೀರನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಕೆಲವೆಲ್ಲ ನಮ್ಮ ಸ್ಟ್ರಕ್ಚರಲ್ ಪಾಲಿಸಿ ಇದೆ, ಅದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಟರ್ಲಾಕ್ ಬಗ್ಗೆ ಯೋಗೇಶ್ ಶೆಟ್ಟಿ ಅವರು ಹೇಳಿದ್ರು. ಇಲ್ಲಿ ಎಲ್ಲ ಬಾವಿಗಳಲ್ಲಿ ಈಗ ರಿಂಗ್ ಹಾಕಿದ್ದನ್ನು ನೋಡ್ತೇನೆ. ಓಕೆ, ಆ ರಿಂಗ್ ನೋಡ್ತಾ ಹೋದಾಗೆ ಮೊನ್ನೆ ಕೆಸರು ತೆಗೆಯುವಾಗ ನೋಡ್ತೇವೆ, ಆ ಯಾವುದೇ ಒಂದು ರಿಂಗ್ ಇಡುವಾಗ ಅದರಲ್ಲಿ ಒಂದು ಹೋಲ್ ಕೂಡ ಇಲ್ಲ. ಕೇವಲ ಒಂದು ಸೆಲೆ ಬಾಟಮ್ ನಿಂದ ಬಂದು ಇವತ್ತು 5 ಫೀಟ್ ನೀರಿದೆ. ನಂಗೆ ಅನ್ಸೋ ಹಾಗೆ ನಾವು ಏನು ಒಂದು ಕಾಂಕ್ರೀಟ್ ಟೆಕ್ನಾಲಜಿಯನ್ನ ಅತಿರೇಕದಲ್ಲಿ ಯೂಸ್ ಮಾಡಿದ್ದೇವೆ, ಅದು ಒಳಕಾಡು ಶಾಲೆ ಮಾತ್ರ ಅಲ್ಲ, ಎಲ್ಲರ ಮನೆ ಬಾವಿಗಳಲ್ಲಿ ಕೂಡ ಅದೇ ಕತೆ ಅನ್ಸುತ್ತೆ. ಟ್ರೆಡಿಷನಲಿ ನಾವೇನು ಕಲ್ಲು ಕಟ್ತಾ ಇದ್ವಿ, ತೀರಾ ಜೇಡಿ ಮಣ್ಣು ಬಂದ್ರೆ ಮಾತ್ರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಿಂಗ್ ಹಾಕ್ತಾ ಇದ್ವಿ. ಅಲ್ಲಿ ಸುಮಾರು ಜನರ ಹತ್ರ ಕೇಳಿದೆ, ಯಾಕೆ ರಿಂಗ್ ಹಾಕಿದ್ದು ಅಂತ. ಯಾರಿಗೂ ಗೊತ್ತಿಲ್ಲ. ರಿಂಗ್ ಹಾಕಿದ್ದಾರೆ. ಇವತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಾಗ್ಲೂ ಕೂಡ ನಾವು ಆ ರಿಂಗ್ಸ್ ಅನ್ನ ಇವತ್ತು ಡ್ರಿಲ್ ಹೊಡಿಬೇಕಾಗಿದೆ. ಕೆಲವು ಕಡೆ ನಾವು ಗಮನಿಸಬೇಕಾದ್ರೆ ಇದು ರಿಂಗ್ ಗಳನ್ನ ಇಡುವಾಗ ಅದಕ್ಕೆ ಚಕ್ಕೆಗಳು ಇಡ್ತಿದ್ರು, ನೀರಿನ ಹೊಸರು ಬರಬೇಕು, ನೀರನ್ನು ಹೀರಿಕೊಳ್ಳಬೇಕಾದ್ರೆ. ಹೌದು, ಆದ್ರೆ ಬಹಳಷ್ಟು ಕಡೆ ಅದು ಅಲ್ಲಿ ನೋಡಿದ್ಮೇಲೆ ನಾನು ನಮ್ಮ ಬಿಲ್ಡಿಂಗ್ ಅಲ್ಲಿ ನೋಡಿದೆ, ಬೇರೆ ಕಡೆ ಸುಮಾರು ಕಡೆ ನೋಡಿದೆ, ಅಂತ ಯಾವ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಯಾಕೆ ಹಾಗೆ ಮಾಡಿದ್ರಿ ಅಂತ ಕೇಳಿದ್ರೆ ಯಾರ ಹತ್ರನೂ ಒಂದು ನಿರ್ದಿಷ್ಟ ಉತ್ತರ ಇಲ್ಲ. ಇನ್ನೊಂದು, ನಮ್ಮಲ್ಲಿ ನಮ್ಮ ಕ್ಲಬ್ನಲ್ಲಿ ಇರ್ಬೋದು, ನಾನು ಬೇರೆ ಬೇರೆ ವೇದಿಕೆಯಲ್ಲಿ ಮಾತಾಡುವಾಗ ಸಾಕಷ್ಟು ಜನ ಕಾಂಟ್ರಾಕ್ಟರ್ಸ್, ಬಿಲ್ಡರ್ ಕೂಡ ಹೇಳ್ತಾ ಇದ್ದಾರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಮ್ಮ ಊರಿನಲ್ಲಿ ನಡೆಯೋದಿಲ್ಲ ಅಂತ ಅನ್ಕೊಂಡು. ಬಹುಶಃ ಇದೊಂದು ತಪ್ಪು ತಿಳುವಳಿಕೆ. ನಾವು ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ಈ ಬಗ್ಗೆ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಎಷ್ಟೇ ಮಳೆ ಬರ್ಲಿ, ನಾವು ಅದನ್ನು ಹಿಡಿದಿಟ್ಕೊಳ್ದೇ ಇದ್ರೆ ಅದು ಸೀದಾ ಸಮುದ್ರಕ್ಕೆ ಹೋಗಿ ನಿರುಪಯುಕ್ತ ಆಗೋದೇ ಸರಿ. ಆದ್ರೆ ಒಂದಂದ್ರೆ ನಮ್ಮ ಒಳಕಾಡು ಶಾಲೆಯಲ್ಲಿ ಮುಂದಿನ 1 ವರ್ಷದಲ್ಲಿ ನಾವು ಅಟ್ಲೀಸ್ಟ್ ಒಂದು 50% ನೀರನ್ನ ಯಾವ್ದೋ ರೀತಿಯಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅನ್ನೋ ಒಂದು ನಿರ್ಣಯವನ್ನ ನಾವು ಈಗಾಗಲೇ ತಗೊಂಡಿದ್ದೇವೆ. ನಾಗಭೂಷಣ್ ಶೆಟ್ಟರ್ ಅವರಲ್ಲಿ ನಾನು ಕೇಳಬೇಕು, ಇಷ್ಟೆಲ್ಲ ನೀರಿನದು ಅವರು ಹೇಳಿದ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೀರನ್ನ ಏನು ಅಂತರ್ಜಾಲಕ್ಕೆ ಕೊಡ್ತೀರಾ, ಒಂದು ಅದಕ್ಕೆ ಸಾಕಷ್ಟು ಈಗ ಮೊತ್ತಗಳು ಬೇಕಾಗ್ತದೆ. ಅಂದ್ರೆ ಮಾಡೋದೊಂದು ದೊಡ್ಡ ಪ್ರಾಜೆಕ್ಟ್. ಈಗ ಜನ ಸಹ ನೋಡ್ಬೇಕು, ನನ್ನ ಮನೆಯಲ್ಲಿ ಒಂದು ನಾನು ರೈನ್ ಹಾರ್ವೆಸ್ಟಿಂಗ್ ಮಾಡೋದಾದ್ರೆ ಅದಕ್ಕೆ ಸಾಕಷ್ಟು ಖರ್ಚಿದೆ. ಯಾಕಪ್ಪ ಮಳೆ ನೀರು ಹರಿದು ಹೋಗ್ತದೆ, ನಾನು ಯಾಕೆ ಖರ್ಚು ಮಾಡಬೇಕು ಎಂಬ ಮನಸ್ಸಿನಲ್ಲಿ ಇರ್ತದೆ. ಇಷ್ಟೊಂದು ಖರ್ಚುಗಳಿದೆ. ಈ ಖರ್ಚುಗಳನ್ನು ಹೇಗೆ ನಿಗಾ ನೀವು? ಸರ್, ಈಗ ನಮ್ಮ ಶಾಲೆಯಲ್ಲಿ, ನಮ್ಮ ಒಳಕಾಡು ಶಾಲೆ ಹೇಗೆ ಹೇಳಿದ್ರೆ, ನಮ್ಗೆ ಏನೋ ನಮ್ಮ ದೇವರ ದಯ ಮತ್ತೆ ಅಲ್ಲಿ ಶಿಕ್ಷಣ ಪಡೆಯುವ ಮಕ್ಕಳ ಪುಣ್ಯ ಅಂತ ಹೇಳಬೇಕು. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಸರ್ಕಾರ ಒಂದು ವಿದ್ಯಾರ್ಥಿಯ ಮೇಲೆ ವರ್ಷಕ್ಕೆ ಸರಿ ನಮ್ಮ ಜಿಲ್ಲಾಧಿಕಾರಿ ಅಂತ FC ಬರೆಯವನವರು ನೇರ ಪ್ರಸಾದದಲ್ಲಿದ್ದಾರೆ. ಹಲೋ ಮೇಡಮ್, ನಮಸ್ತೆ. ಜೈ ಹಿಂದ್. ಹೇಳಿ ಮೇಡಮ್, ಇದು ಸ್ಪಂದನ ಟಿವಿಯಿಂದ. ಮೇಡಮ್, ನಿಮ್ಗೆ ಗೊತ್ತಿರ್ಬೋದು, ನೀರಿನ ಸಮಸ್ಯೆ ತುಂಬಾ ಇದೆ ಉಡುಪಿಯಲ್ಲಿ. ಉಡುಪಿ ಜನತೆ ಕಂಡು ಕೇಳರಿಯದಂತಹ ಒಂದು ಜಲಕ್ಷಾಮ ಬರಗಾಲಕ್ಕೆ ಬಂದು ಬಿಟ್ಟಿದ್ದಾರೆ. ಈಗ ನೀವು ಮಕ್ಕಳ ಇಲ್ಲಿ ಗಮನಿಸಿದರೆ ಶಾಲೆ ಪ್ರಾರಂಭ ಆಗಿದೆ ಮೇಡಮ್, 3-4 ದಿನ ಆಯಿತು. ಹಲವಾರು ಶಾಲೆಗಳಲ್ಲಿ ನೀರಿಲ್ಲ, ಸಮಸ್ಯೆ ಪಡ್ತಾ ಇದ್ದಾರೆ. ಶಿಕ್ಷಕರಾಗ್ಬೋದು, ಆಡಳಿತ ಮಂಡಳಿಯವರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಯಾವ ರೀತಿ ಒಂದು ವ್ಯವಸ್ಥೆ ಕ್ರಮ ಇದೆ ಮೇಡಮ್? ಈಗ ಆಲ್ರೆಡಿ ನಾವು ಎಲ್ಲ ತಹಸೀಲ್ದಾರ್ಸ್ಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ. ಎಲ್ಲಿ ನೀರು ಇಲ್ವೋ, ಅಲ್ಲಿ ಹತ್ರ ಯಾವ ಸೋರ್ಸ್ ಇದೆಯೋ ಅಲ್ಲಿಂದ ನೀರು ತಗೊಳ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ. ಟ್ಯಾಂಕರ್ ಮುಖಾಂತರ ಬೇಕಂದ್ರೆ ಟ್ಯಾಂಕರ್ ಮುಖಾಂತರ ಅಲ್ಲಿ ನೀರು ಪೂರೈಕೆ ಮಾಡ್ಬೇಕಂತ ನಾವು ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದೀವಿ. ಸೊ ಕೆಲವು ಕಡೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಸ್ಪೆಸಿಫಿಕ್ ಆಗಿ ಇಂಥ ಶಾಲೆ ಅಂತ ಇದೆಯಂದ್ರೆ ಅದು ತಕ್ಷಣವೇ ತಹಸೀಲ್ದಾರ್ ಗಮನಕ್ಕೆ ತರಬಹುದು. ಅದು ಇಒ ಇರ್ತಾರೆ,
PEO ತಹಸೀಲ್ದಾರ್ ತಕ್ಷಣ ಅಟೆಂಡ್ ಮಾಡ್ಲಿಕ್ಕೆ ನಾವು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದೀವಿ, ಮಾಡ್ತಾ ಇದ್ದಾರೆ. ಮೇಡಮ್, ನಾವು ಇಲ್ಲಿ ಗಮನಿಸುವುದಾದ್ರೆ ಒಳಕಾಡು ಶಾಲೆ, ಉಡುಪಿ ಶಾಲೆ ನಿಮಗೆ ಗೊತ್ತಿರ್ಬೋದು, ಅತಿ ದೊಡ್ಡ ಶಾಲೆ ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಅವರಿಗೆ ಮೇಡಮ್ 15,000 ಲೀಟರ್ ನೀರು ಬೇಕು ಪ್ರತಿದಿನ. 15,000 ಲೀಟರ್ ನೀರು ಬೇಕು. ಆದ್ರೂ ಕೂಡ ಅವರ ಅಲ್ಲಿ ನೀರಿನ ಸಮಸ್ಯೆ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಈಗ ಸಿಗ್ತಾ ಇರುವಂತದ್ದು 8,000 to 9,000 ಲೀಟರ್ ನೀರು. ಅರ್ಧಕ್ಕೆ ಅರ್ಧ ಅವರಿಗೆ ಕಮ್ಮಿ ಆಗ್ತಾ ಇದೆ. ಗೊತ್ತು, ಸ್ವಲ್ಪ ಪ್ರಾಬ್ಲಮ್ ಇರುವುದು ಕರೆಕ್ಟ್ ಇದೆ. ಬಟ್ ಶಾಲೆ ನಾವು ನಡೆಸಬೇಕಾಗ್ತದೆ. ಈಗ ಆಲ್ರೆಡಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಶಾಲೆ ಕ್ಲೋಸ್ ಮಾಡ್ಲಿಕ್ಕೂ ಅಲ್ಲ, ಏನು ನೀರು ಪೂರೈಕೆ ಮಾಡ್ಬೇಕಾಗ್ತದೆ ಅದು ಖಂಡಿತ ಅಟೆಂಡ್ ಮಾಡ್ತೀವಿ. ಆ ಪರ್ಟಿಕ್ಯುಲರ್ ಸ್ಕೂಲ್ ನಾನು ಹೇಳ್ತೀನಿ, TDPI ವಿಸಿಟ್ ಮಾಡ್ತಾರೆ, ಅಟೆಂಡ್ ಮಾಡ್ತೀವಿ. ಆದ್ರೆ ಮೇಡಮ್, ಕೆಲವು ಶಾಲೆಗಳಲ್ಲಿ ನೀವು ಹೇಳ್ಬೋದು 11 ಶಾಲೆಗಳು ಮಧ್ಯಾಹ್ನದವರೆಗೆ ಮಾಡ್ತಾ ಇದೆಯಂತೆ. ಅಂದ್ರೆ ನೀರಿನ ಬಿಸಿಯೂಟದ ವ್ಯವಸ್ಥೆ ಮಾಡ್ಲಿಕ್ಕೆ ಕಷ್ಟ ಪಡ್ತಿದ್ದಾರೆ. ಅಂತ ಶಾಲೆಗಳಿಗೆ ಫುಲ್ ಡೇ ಮಾಡ್ಬೇಕಂತ ಹೇಳ್ತಿದ್ದಾರಂತೆ. ಅದಕ್ಕೆ ಏನ್ ಹೇಳ್ತೀರಿ ಮೇಡಮ್ ನಾವು? ಬಿಸಿ ಊಟಕ್ಕೂ ನೀರು ಯಾವ ಸೋರ್ಸಿಂದ ಅವರಿಗೆ ನಾವು ಸಪ್ಲೈ ಮಾಡ್ಬೇಕಾಗ್ತದೋ ತಕ್ಷಣ ಅಟೆಂಡ್ ಮಾಡ್ತೀವಿ. ಆ 11 ಶಾಲೆ ಮತ್ತೆ ಇದು ಟೋಟಲ್ ಎಲ್ಲಿ ಸಮಸ್ಯೆ ಇದೆಯೋ ಎಲ್ಲ ಕಡೆ ಅಟೆಂಡ್ ಮಾಡ್ತೀವಿ. ಸರಿ 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 ಮೇಡಮ್, ಆದಷ್ಟು ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀರಂತ ಹೇಳಿದರೆ ನಾವು ಸಹ ನಿಮ್ಮ ನಿರೀಕ್ಷೆಯಲ್ಲಿ ಇರ್ತೇವೆ. ಥ್ಯಾಂಕ್ ಯು ಮೇಡಮ್. ಕರೆಕ್ಟ್. DC ಮೇಡಮ್ ಹೇಳಿದರು, ಆದಷ್ಟು ಬೇಗ ತಹಶೀಲ್ದಾರ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿದ್ರೆ DDPI ಜೊತೆ ನಾನು ಬಂದು ನೋಡ್ತೀನಿ, ಪರೀಕ್ಷಿಸಿ ನೀರಿನ ವ್ಯವಸ್ಥೆ ಮಾಡ್ತೀನಿ ಹೇಳಿ. ಯೋಗೇಶ್ ಶೆಟ್ ಅವರಲ್ಲಿ ಏನು ಹೇಳ್ತೀರಿ? ಅಲ್ಲ, ಈಗ ತಾಲೂಕು ಆಡಳಿತ ಅದನ್ನು ವಹಿಸಿಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆ ಗೊತ್ತುಂಟ, ಅವರದ್ದೇ ನೋಡಿ, ಅವರೆಂತ ಹೇಳ್ತಾರೆ, ಅವರದ್ದೇ ಸಮಸ್ಯೆ ತಾಲೂಕು ಆಡಳಿತಕ್ಕೆ ತುಂಬಾ ಉಂಟು. ಈಗ ಈ ನಿಜವಾಗಿರುವಂತದ್ದು, ಈಗ ಈ ಶಾಲೆಗಳೆಲ್ಲ ಬರುವುದು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವಂತದ್ದು. ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಹೇಳಿದ್ರೆ ಅವರು ಅಂದ್ರೆ ನಿಜವಾಗಿ ಅವರಿಗೆ ಸ್ವಲ್ಪ ಫ್ರೀಯಲ್ಲಿ ಇರುವಂತದ್ದು ಜಿಲ್ಲಾ ಪಂಚಾಯತ್ ಮಾತ್ರ. ಈ ಟೈಮಲ್ಲಿ ಅವರು ಅದನ್ನು ಮುತುವರ್ಜಿ ವಹಿಸಲೇಬೇಕು. ತಾಲೂಕು ಆಡಳಿತ ಸ್ಥಳೀಯವಾಗಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಒಂದು ಆದೇಶ ಮಾಡಬಹುದು, ಅಲ್ಲಿ ಯಾರಿದ್ದಾರೆ ಇಲ್ಲಿ ಯಾರಿದ್ದಾರೆ ಒಂದು ಟ್ಯಾಂಕರ್ ಕಳಿಸಿ ಅಂತ ಹೇಳಿ. ಆದ್ರೆ ನಿರಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿರಂತರ ಮಾಡ್ಲಿಕ್ಕೆ ಇವರಿಗೆ ಸಾಧ್ಯ ಆಯ್ತು ಹೇಳಿ ಈ 2 ಟೈಮಲ್ಲಿ ನಾನು ನೋಡಿದ್ದೇನೆ. ಹೋದ ಬಾರಿ ಸಹ ಚುನಾವಣೆ ಬರುವ ಹೊತ್ತಲ್ಲೇ ಈ ಸಮಸ್ಯೆ ಆಗಿತ್ತು, ಈ ಸರ್ತಿ ಸಹ ಚುನಾವಣೆ ಬರುವಾಗ ಆಗಿತ್ತು. ಈ ಒಂದು ಸರ್ತಿ ಅವರು ಅದನ್ನ ಗಮನಕ್ಕೆ ತಂದ ಕೂಡಲೇ ಜಿಲ್ಲಾಡಳಿತ ಆಗ್ಲಿ ತಾಲೂಕು ಆಡಳಿತ ಆಗ್ಲಿ ಅವರು ಅದನ್ನು ಪ್ರಿಪೇರ್ ಆಗಿ ಇರ್ಬೇಕಿತ್ತು ಮೊದ್ಲೇ. ಅಂದ್ರೆ ಈ ಸಮಸ್ಯೆ ಬರ್ತದೆ ಅಂತ ಹೇಳಿ ಕೆಲಸ ಮಾಡುವ ಹೊಸ ಯೋಜನೆ ತರಲಿಕ್ಕೆ ನೀತಿ ಸಂಹಿತೆ ಅಲ್ಲ, ಇದೇ ಸಮಸ್ಯೆ. ಯಾಕೆ ಹೇಳಿದ್ರೆ ಇದನ್ನು ಮೊದಲೇ ಮಾಡ್ಬೇಕು ಅವರು. ಯಾಕೆ ಹೇಳಿದ್ರೆ ಈಗ ಬಾಕಿ ಎಲ್ಲವನ್ನು ಈಗ ಕಾಂಟ್ರಾಕ್ಟ್ನವರಿಗೆ ಹಣ ಕೊಡುದು, ಈಗ ಸಚಿವ ಸಂಪುಟದಲ್ಲಿ ಸಭೆ ಮಾಡಿಕೊಂಡು ನಿರ್ಣಯ ಮಾಡ್ಕೊಂಡು ಮಾಡುದಿಲ್ವಾ? ಒಂದು 20,000 ಕೋಟಿ ಬಿಡುಗಡೆ ಮಾಡುದಿಲ್ಲ ಮೊದಲೇ? ಅದನ್ನೇ ನಾನು ಹೇಳುದು, ಇದನ್ನು ಮೊದಲೇ ಮಾಡಿ ಈ ಕೆಲಸವನ್ನು. ಎಲ್ಲೆಲ್ಲಿ ಟ್ಯಾಂಕರ್ ಬೇಕು, ಎಲ್ಲೆಲ್ಲಿ ಏನೆಲ್ಲ ಬೇಕು, ಮತ್ತೆ ಸ್ಥಳೀಯವಾಗಿ ಅಲ್ಲಿಂದ ಮಾಡಿಕೊಳ್ಳಿ ಹೇಳ್ತಾರೆ. ಯಾರ ಬಾವಿಯಿಂದ ಕೊಡ್ತಾರೆ? ಈಗ ಜಿಲ್ಲಾಧಿಕಾರಿಗಳು ನಾನು ಪ್ರಶ್ನೆ ಮಾಡೋದಲ್ಲ, ಈಗ ನನ್ನ ಬಾವಿಯಿಂದ ಕಮ್ಮಿ ಉಂಟು, ನನ್ನ ಬಾವಿ ಮೇಲೆ ತೆಗಿ ಹೇಳಿದ್ರೆ ಆಗ್ತದ? ಇಲ್ಲ, ಆಗುದಿಲ್ಲ. ಯಾಕೆ ಹೇಳಿದ್ರೆ ಇದಕ್ಕೆ ಈಗ ಏನಾಗಿದೆ, ನಿಮ್ಮ ಒಳಕಾಡು ಶಾಲೆ ಹೇಳುವಂತದ್ದು ದೊಡ್ಡ ಶಾಲೆ, ಅಲ್ಲಿ ದೊಡ್ಡ ದೊಡ್ಡ ದಾನಿಗಳು ಅವರ ಅಂಡರಲ್ಲಿ ಇದ್ದಾರೆ. ಆದ್ರೆ ಬರೀ ಇರುವಂತ, ಈಗ ನೀವು ಮೇಲೆ ಬನ್ನಿ, ನಮ್ಮ ನಗರಸಭೆ ಎದುರಲ್ಲಿ ಮೇನ್ ಶಾಲೆ ಅಂತ ಹೇಳಿದೆ ಸಣ್ಣ, ಅಲ್ಲಿ ಯಾರಿದ್ದಾರೆ? ಅಲ್ಲಿ ಬಾವಿ ಇಲ್ಲ, ಅದಿಲ್ಲ, ಏನಿಲ್ಲ. ಆಚೆ ಬದಿಯಲ್ಲಿ ನೋಡಿ, ಹಾಜಿ ಅಬ್ದುಲ್ಲಾ ಅವರ ಆಸ್ಪತ್ರೆ ಬದಿಯಲ್ಲಿ ಎಲ್ಲವೂ ಗಲೀಜಾಗಿ ಹೋಗಿದೆ. ಅಲ್ಲಿ ನೀರು ಬರೋದೇ ಇಲ್ಲ, 10-15 ಫೀಟ್ ಅಡಿ ಮಾಡಿದ್ದಾರೆ. ಅಲ್ಲಿ ಬಾವಿ ಇಲ್ಲ, ಏನಿಲ್ಲ. ಎಲ್ಲಿಂದ ಕೊಡುದು ಅಲ್ಲಿಂದ? ಈಗ ಮಕ್ಕಳು ಏನ್ ತರಬಹುದು? 1 ಲೀಟರ್ ತರಬಹುದು ಮನೆಯಿಂದ ಬರುವಾಗ. ಈಗ ಸಮಸ್ಯೆ ಆಗಿದೆ ಅಂತ ಹೇಳಿ ದೊಡ್ಡದು ಹೇಳಿದ್ರೆ, ಈಗ ಬಿಸಿ ಊಟ ಅಲ್ಲೇ ಮಾಡುವಂತದ್ದು ಶಾಲೆಯಲ್ಲಿ ಸಾಧಾರಣ ಅರ್ಧಕ್ಕಂತ ಜಾಸ್ತಿ ಆ ಬಿಸಿ ಊಟಕ್ಕೆ ನೀರಿಗೆ ಹೋಗ್ತದೆ. ಪ್ಲೇಟ್ ತೊಳಿಲಿಕ್ಕೆ ಅಥವಾ ಮಸಾಲೆ ಮಾಡ್ಲಿಕ್ಕೆ, ಅಕ್ಕಿ ಬೇಯಲಿಕ್ಕೆ, ತೊಳಿಲಿಕ್ಕೆ ಎಲ್ಲ ಹೇಳುವಾಗ ಎಷ್ಟು ಹೋಗ್ತದೆ? ಬಿಸಿ ಊಟದಿಂದ ಸಾಧಾರಣ ಅರ್ಧಕ್ಕರ್ಧ % ಶಾಲೆಯಲ್ಲಿ ನೀರು ಅದಕ್ಕೆ ಹೋಗ್ತದೆ. ಆಮೇಲೆ ಶೌಚಾಲಯಕ್ಕೆ, ಈಗ ಕುಡಿಯೋ ನೀರಿಗೆ ದೊಡ್ಡದು ಬರುದಿಲ್ಲ ಬಿಡಿ. ಮಕ್ಕಳು ಬನ್ನಿ ಹೇಳಿದ್ರೆ 1 ಲೀಟರ್ ಬಾಟರಿಯಲ್ಲಿ ತರಬಹುದು, ಅದಿಲ್ಲ. ಅದು ಎಷ್ಟೋ ತನಕ ಸಾಕಾಗ್ತದೆ? ಬೆಳಿಗ್ಗೆಯಿಂದ ಸಂಜೆ ತನಕ ಈ ಸೆಕೆಯಲ್ಲಿ 3 ಪಟ್ಟು ಬೇಕಾಗ್ತದೆ. ನಾಗಭೂಷಣ್ ಶೆಟ್ಟರ್ ಮೇಡಮ್ ಹೇಳಿದ ಹಾಗೆ ಸ್ಥಳೀಯವಾಗಿ ಸಹಾಯ ತಕೊಳ್ಳಿ ಅಂತ ಹೇಳ್ತಾರೆ. ಬಿಸಿ ಊಟದಲ್ಲಿ ಸಾಕಷ್ಟು ಪ್ರಮಾಣದ ನಮ್ಗೆ ಗಮನಕ್ಕೆ ತನ್ನಿ, ನಾವು ನೋಡ್ತೀವಿ ಅಂತ ಹೇಳ್ತಾರೆ. ತಾವು ಎಷ್ಟು ಜನರ ಗಮನಕ್ಕೆ ತಂದಿದ್ದೀರಿ? ನಾನು ಕಳೆದ ಒಂದು 10-15 ವರ್ಷಗಳಿಂದ ನಾನು ಒಳಕಾಡು ಶಾಲೆಯ ಹಳೆ ವಿದ್ಯಾರ್ಥಿ, ಮತ್ತೆ ಅದೇ ಪರಿಸರದಲ್ಲಿ ವಾಸ ಮಾಡುವ ಒಬ್ಬ ನಾಗರಿಕ. ಆದ್ರಿಂದ ಶಾಲೆಯ ಎಲ್ಲ ಸಮಸ್ಯೆಗಳಿಗೆ ನಾನು ಶಾಲಾ ದಿನಗಳಿಂದಲೇ ಸ್ಪಂದಿಸಿದವನು. ಈಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಬಹಳ ಸುಲಭವಾಗಿ ಹೇಳ್ತಾರೆ, ಹತ್ರದಲ್ಲೇ ಇದ್ದ ನೀರಿನ ಇದರಿಂದ ತನ್ನಿ ಅಂತ. ನನಗೆ ತುಂಬಾ ಒಂದು ಕೊಡಪಾನ ತರಬಹುದು. ನನಗೆ ತುಂಬಾ ಬೇಸರದ ಸಂಗತಿ ಏನ್ ಹೇಳಿದ್ರೆ, ಮುಂಚೆ ನಮ್ಮ ಮನೆಯಿಂದ ಈ ಅಲ್ಯೂಮಿನಿಯಂ ಒಂದು ಬಟ್ಟಿಗಳಲ್ಲಿ ನೀರು ತುಂಬಿಸಿಡ್ಲಿಕ್ಕೆ ತಕೊಂಡು ಹೋಗ್ತಿದ್ರು ಶಾಲೆಗೆ ಆ ಕಾಲದಲ್ಲಿ. ಅದಕ್ಕಿಂತ 2 ಪಟ್ಟು ಹೆಚ್ಚು ಈಗ ಮಕ್ಕಳು ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ದಾರೆ.
ಅದು ಸಹ ಈ ಸಲ ಸರ್ಕಾರದವರು ನಮ್ಮ ಶಾಲೆಯಲ್ಲಿ 1ನೇ ಕ್ಲಾಸಿನಲ್ಲೇ ಆಂಗ್ಲ ಮಾಧ್ಯಮವನ್ನು ಶುರು ಮಾಡಿದ್ದಾರೆ. ಹೌದು. ಆದ್ದರಿಂದ ನಮ್ಮ ಶಾಲೆಗೆ ಅಂದರೆ ಅಡ್ಮಿಷನ್ ಭರಾಟೆ ಬಹಳ ಎತ್ತರದ ಮಟ್ಟದಲ್ಲಿದೆ. ಅಂದರೆ ಈಗ ಸರ್ಕಾರಿ ಶಾಲೆ ಉಳಿಸಿಯೇ ಹೇಳುವ ಒಂದು ಕಡೆಯಲ್ಲಿ ನಿರ್ಧಾರ ಆದರೆ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಲ್ಲ, ನಮ್ಮ ಶಾಲೆಯಲ್ಲಿ ಸೀಟ್ ಸಿಗಬೇಕಾದ್ರೆ ಅವರು ತುಂಬಾ ಒಂದು ಶ್ರಮ ಪಡ್ತಾರೆ. ಆದ್ರಿಂದ ಅಂತ ಶಾಲೆ, ಒಳ್ಳೆಯ ಶಾಲೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತೆ ಇನ್ನೊಂದು ವಿಶೇಷ ಏನು ಹೇಳಿದ್ರೆ, ಈಗ ನಮ್ಮ DDP ಅವರಿದ್ದಾರೆ, ಅವರು ಒಂದು ಸಲ ಸಹ ಶಾಲೆಗೆ ಒಂದು ವಿಸಿಟ್ ಕೊಡುವ ಒಂದು ವ್ಯಯದಾನವನ್ನು ಅವರು ಮಾಡಲಿಲ್ಲ. ನನಗೆ ತುಂಬಾ ಬೇಸರದ ವಿಷಯ. ಯಾಕೆ ಹೇಳಿದ್ರೆ ಶಾಲೆಯಲ್ಲಿ ತುಂಬಾ ಸಮಸ್ಯೆ ಇದೆ, ನೀರಿದ್ದೊಂದೇ ಸಮಸ್ಯೆ ಅಲ್ಲ. ಅದರೊಟ್ಟಿಗೆ ಈಗ ನೀರಿದ್ದು ಸಮಸ್ಯೆ ಬಂದಾಗ ನೀವು ಎಲ್ಲಿಂದ ನೀರು ತರ್ತೀರಿ, ಹೇಗೆ ಮಾಡ್ತೀರಿ? ಈಗ ಪ್ರಾರಂಭೋತ್ಸವಕ್ಕೆ ನಮ್ಮ BO ಅವರು ಬಂದಿದ್ದಾರೆ. ಅವರು ನಮಗೆ ತುಂಬಾ ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಅವರಿಗೆ ತಳಮಟ್ಟದಲ್ಲಿ ಅವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅಂದ್ರೆ ಆ ವಿಷಯದಲ್ಲಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ನಾವು ಇಷ್ಟೆಲ್ಲ ನೀರು ಪೂರೈಸಿ ಇವರು ಸುಲಭದಲ್ಲೇ ಒಂದೇ ಮಾತಿನಲ್ಲಿ ಮುಗಿಸಿ ಹೌದು, ಹೇಗೆ ತರುವುದು? ಇನ್ನೊಂದು ವಿಷಯ ಏನು ಹೇಳಿದ್ರೆ, ನಾವು ಮಕ್ಕಳ ಆರೋಗ್ಯದ ಕಡೆಗೆ ಸಹ ಗಮನ ಕೊಡಬೇಕಾಗ್ತದೆ. ಯಾಕೆ ಹೇಳಿದ್ರೆ ಕಳೆದ ಒಂದು 5 ವರ್ಷದಲ್ಲಿ ನಾನೇ ದಾನಿಗಳ ಮುಖಾಂತರ ಅಲ್ಲಿ ಕುಡಿಯುವ ನೀರಿಗೆ ಒಂದು ಫಿಲ್ಟರ್ ಅನ್ನು ಉಪಯೋಗಿಸ್ತೇನೆ, 2 ಫಿಲ್ಟರ್. ಅಂದ್ರೆ ಮತ್ತೆ ನಾವು ಇದು ಬಿಸಿ ಊಟ ಬಳಕೆಗೆ ಸಹ ನಾವು ಫಿಲ್ಟರ್ ನೀರನ್ನೇ ಬಳಸ್ತೇವೆ. ಯಾಕೆ ಹೇಳಿದ್ರೆ ನಮ್ಗೆ ಮಕ್ಕಳ ಆರೋಗ್ಯ ಮುಖ್ಯ. ಆ ಆರೋಗ್ಯದ ನಿಟ್ಟಿನಲ್ಲಿ ನಾವು ಎಲ್ಲವನ್ನು ಸರಿಯಾಗಿ ಸುಸೂತ್ರವಾಗಿ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಈಗ ಟ್ಯಾಂಕರ್ ನೀರು ಬರುವುದು, ಎಲ್ಲಿಂದಲೋ ಟ್ಯಾಂಕರ್ ನೀರು ಬರ್ತದೆ, ಅದನ್ನು ನಮ್ಗೆ ಫಿಲ್ಟರ್ಗಳ ಮುಖಾಂತರ ಬಳಸಿ ಅದನ್ನು ಕುಡಿಯುವ ನೀರಿಗೆ ಪರಿವರ್ತನೆ ಮಾಡುದು ಹೇಳಿದ್ರೆ ತುಂಬಾ ಹೊತ್ತು. ಅಂದ್ರೆ ಈ ಸಲ ಏನಾಗಿದೆ ಹೇಳಿದ್ರೆ, ಈಗ ಫಿಲ್ಟರ್ಗಳೇ ಕೆಲಸ ಮಾಡದ ಪರಿಸ್ಥಿತಿಯಲ್ಲಿವೆ. ಯಾಕೆ ಹೇಳಿದ್ರೆ ಆ ನೀರಿನ ಗುಣಮಟ್ಟ ಅಷ್ಟು ಒಳ್ಳೇದಿಲ್ಲ ಸರ್. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರೆ, ಈಗ ನಮ್ಮ ಶಾಲೆಯಲ್ಲಿ ಬಾವಿ ಇದೆ. ನಾವು ಪ್ರತಿ ವರ್ಷ ನಾವು ಆ ಬಾವಿಯನ್ನು ಕ್ಲೀನ್ ಮಾಡುವ ಒಂದು ಶುದ್ಧೀಕರಣಗೊಳಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಈ ಸಲ ಕನಕ ಸಂಘ, ಅಂದ್ರೆ ನಮ್ಮ ಶಾಲೆಯಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾನೆ, ಅವನು ಪಾಪ ಈ ನೀರಿನ ಬವಣೆಯನ್ನು ನೋಡಿ ಅವರ ಸಂಘದ ಮುಖಾಂತರ ಅದನ್ನು ಫ್ರೀ ಆಗಿ ಕ್ಲೀನ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಮತ್ತೆ JCS ನವರು ಸಹ ಅದಕ್ಕೆ, ನಮ್ಮ ಲಯನ್ಸ್ ನವರು ಸಹ ರವಿರಾಜ್ ನಾಯ್ಕರು ಅದಕ್ಕೆ ಬೇಕಾದ ವ್ಯವಸ್ಥೆ, ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಅವರು ವ್ಯವಸ್ಥೆ ಮಾಡಿಕೊಂಡು ಸುಸೂತ್ರವಾಗಿ ಹೌದು. ಅಂದ್ರೆ 5-6 ಫೀಟ್ ಈಗ ನೀರು ನಿಂತಿದೆ. ಅದು ಟಾಯ್ಲೆಟ್ ಗಳಿಗೆ ಸಾಕಾಗ್ತದೆ. ಇಲ್ದಿದ್ರೆ ಈ ನಮ್ಮ ಶಾಲೆಯಲ್ಲಿ ಟಾಯ್ಲೆಟ್ ಗಳಿಗೆ ಹೋಗುವಾಗ ನೀರು ಇಲ್ಲದೆ ಅಂದ್ರೆ ಹೆಣ್ಣು ಮಕ್ಕಳು ತುಂಬಾ ಉಪದ್ರ ಪಡ್ತಿದ್ರು. ಇದೆಲ್ಲ ನಾವು ಎಲ್ಲವನ್ನು ಹೇಳಲಿಕ್ಕೆ ಇವರಿಗೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಎಲ್ಲವನ್ನು ಇವರು ನೋಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಅಧಿಕಾರಿಗಳಂತ ಹೇಳುದು ಮಾತ್ರ, ಅವರು ನಿಷ್ಕ್ರಿಯರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಂದ್ರೆ ಈ ನಿಟ್ಟಿನಲ್ಲಿ ಅಲ್ಲಿ ಪೇಚಾಟಕ್ಕೆ ಸಿಲುಕುವುದು ಯಾರು ಹೇಳಿದ್ರೆ ನಮ್ಮ ಶಿಕ್ಷಕ ವೃಂದ. ಅವರಿಗೆ ಆಚೆ ಅಧಿಕಾರಿಗಳಿಗೆ ಮಾತಾಡ್ಲಿಕ್ಕೂ ಇಲ್ಲ, ಈಚಿಂದ ಮಕ್ಕಳಿಗೆ ಪಾಠ ಮಾಡಬೇಕು. ಮತ್ತೆ SDMC ಅವರನ್ನು ಸೇರಿಸಿಕೊಂಡು SDMC ಅವರಿಗೆ ಕಾನ್ಫಿಡೆನ್ಸಿಗೆ ತಕೊಂಡು ಅವರು ಆ ಶಾಲೆಗಳಲ್ಲಿ ಕೆಲಸ ಮಾಡುದು ಹೇಳಿದ್ರೆ ನಿಜವಾಗಿಯೂ ಒಂದು ಹರಸಾಹಸ. ಅದರಲ್ಲೂ ನಮ್ಮ ಒಳಕಾಡು ಶಾಲೆಯ ಉಭಯ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು, ಅಂದ್ರೆ ನಿರ್ಮಲಾ ಮೇಡಮ್ ಆಗಲಿ, ಈಗ ನಮ್ದು ಪ್ರೈಮರಿದು ಕುಸುಮ ಮೇಡಮ್ ಆಗಲಿ, ಅವರು ತುಂಬಾ ಕಾಳಜಿ ವಹಿಸಿದ್ದಾರೆ. ಯಾಕೆ ಹೇಳಿದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ, ಯಾರಿಗೆ ಕುಡಿಲಿಕ್ಕೆ ನೀರಿಲ್ಲ ಅದರ ಬಗ್ಗೆ ಎಲ್ಲ ತುಂಬಾ ಕಾಳಜಿ ವಹಿಸಿದ್ದಾರೆ. ಇದಕ್ಕೆ ನಾನು ನಮ್ಮ ಶಾಲೆಯ ಶಿಕ್ಷಕರಿಗೆ ನಾನು ನಿಜವಾಗಿಯೂ ನಾನು ಹೆಮ್ಮೆ ಪಡುವ ವಿಷಯ. ಮತ್ತೆ ಇದನ್ನು ಮನಗಂಡು ಮುಂಬರುವ ದಿವಸಗಳಲ್ಲಿ ಇವರು ಈ ಸರ್ಕಾರಿ ಶಾಲೆಗಳಲ್ಲಿ ನಡೆಯುವ ಅಂದ್ರೆ ಒಂದು ವ್ಯವಸ್ಥೆಯನ್ನು ಇವರು ಮುಂಬರುವ ದಿವಸಗಳಲ್ಲಾದರೂ ಇದನ್ನು ಮಾಡ್ಬೇಕು ಹೇಳಿ ನಾನು ಈ ಮೂಲಕ ಇಷ್ಟಪಡ್ತೇನೆ. ಮತ್ತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ನಾನೇ ಫೋನ್ ಮಾಡಿದ್ದೇನೆ ಡೈಲಿ. ಆಗ ಅವರು ಅಧ್ಯಕ್ಷರು ಈ ವಿಷಯದ ಬಗ್ಗೆ ಒಂದು ಬೇಜಾರನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ರಜೆ ಕೊಡಬಹುದಿತ್ತು ಅಂತ ಹೇಳುವ ವಿಷಯದಲ್ಲಿ. ಆದ್ರಿಂದ ಈ ಎಲ್ಲ ಒಂದು ಜನಪ್ರತಿನಿಧಿಗಳ ಒಂದು ಸ್ಪಂದನಕ್ಕೆ ಸಹ ಜಿಲ್ಲಾಡಳಿತ ಮಣಿಯಲೆಲ್ಲ ಹೇಳುವುದೊಂದು ತುಂಬಾ ಬೇಸರದ ಸಂಗತಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನಮ್ಗೆ ರಜೆ ಕೊಡುದು ಇಷ್ಟ ಅಲ್ಲ, ನಾವು ಶಾಲೆ ನಡೆಸಲಿಕ್ಕೆ ಇರುವವರು. ಆದ್ರೆ ಈ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಜೆ ಕೊಡದೆ ಬೇರೆ ಉಪಾಯವೇ ಇಲ್ಲ. ಯಾಕೆ ಹೇಳಿದ್ರೆ ಈ ಒಂದು ಪಠ್ಯಕ್ರಮವನ್ನು ನಾವು ಈ ರಜೆ ಕೊಟ್ರೆ ಪಾಠ ಎಲ್ಲ ಹೋಗ್ತದೆ ಅಂತ ಹೇಳ್ಬೋದು. ಅದನ್ನಾದ್ರೂ ನಾವು ಅಕ್ಟೋಬರ್ ರಜೆಯಲ್ಲಿಯೋ ಇಲ್ದಿದ್ರೆ ಸ್ಪೆಷಲ್ ಕ್ಲಾಸ್ ಮಾಡಿ ಆದ್ರೂ ನಾವು ಮ್ಯಾನೇಜ್ ಮಾಡ್ತೇವೆ. ಆದ್ರೆ ನೀರೇ ಇಲ್ಲದಿದ್ರೆ ಅದು, ಈಗ ನೀರಿಲ್ಲದೆ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ, ಸಣ್ಣ ಮಕ್ಕಳು ತಲೆ ತಿರುಗಿ ಬಿದ್ರೆ ಇಂಥದ್ದೆಲ್ಲ ವ್ಯವಸ್ಥೆಗೆ ಯಾರು ಜವಾಬ್ದಾರರು? ಹೆತ್ತವರಿಗೆ ನಾವು ಉತ್ತರ ಕೊಡಬೇಕು. ಅದು ಅಧಿಕಾರಿಗಳಿಗೆ ಮುಟ್ಟುವಾಗ 2-3 ದಿವಸ ಆಗ್ತದೆ. ಅಲ್ಲಿ ಅದಕ್ಕೆ ಜವಾಬ್ದಾರರು ನಾವು ಆಡಳಿತ ಮಂಡಳಿ, ಶಿಕ್ಷಕ ವರ್ಗ, ತಕ್ಷಣಕ್ಕೆ ನಾವು ಇದು ಮಾಡಬೇಕಾಗ್ತದೆ. ಇದರಿಂದ
ಇನ್ನಾದ್ರೂ ನಾವೀಗ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನೀರಿದ್ದು, ನಾವೇನು ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಳಿಲ್ಲ. ಸರ್, ಈಗ ನಿಮ್ಮಲ್ಲಿ ಎಷ್ಟು ದಿನ ಆಯ್ತು ಪ್ರಾರಂಭವಾಗಿ? ನಿನ್ನೆ ರಜೆ ಇಟ್ಟು ಬಿಡಿ, ಈಗ ನೀವು 29 ಮೇಗೆ ಶಾಲೆ ಪ್ರಾರಂಭ ಆಗಿದೆ. 29 ಮೇಗೆ ಶಾಲೆ ಪ್ರಾರಂಭ ಆಗಿದೆ. ಫಸ್ಟಿನ 3 ದಿವಸ 29, 30, 31 ನಾವು ಅದನ್ನ ಫುಲ್ ಡೇ ಮಾಡಿದ್ವಿ. ಹೌದು, ಅಲ್ಲಿಗೆ ನಮ್ಮ ಹತ್ರ ಏನು ನಾವು ಸ್ಟಾಕ್ ಮಾಡಿದ ನೀರಿತ್ತು ಅಥವಾ ಒಂದೆರಡು ಟ್ಯಾಂಕರ್ ಬಂತು, ಅದು ಖಾಲಿ ಆಯ್ತು. ಆನಂತರ ಶನಿವಾರ ಹೇಗಿದ್ರು ಅರ್ಧ ದಿವಸ, ಸೋಮವಾರ ಮಂಗಳವಾರ ಅರ್ಧ ದಿವಸ ಮಾಡಿದ್ವಿ. ಅಂದ್ರೆ ನೀರಿನ ಸಮಸ್ಯೆಗೋಸ್ಕರ ಅರ್ಧ ದಿವಸ ಮಾಡಿದ್ವಿ. ಅದರ ನಂತರ ನಮ್ಮ SDMC ಉಪಾಧ್ಯಕ್ಷರಾದ ಶ್ಯಾಂಪ್ರಸಾದ್ ಕುಡ್ವಾ ಅವರೊಂದು ಭರವಸೆ ಕೊಟ್ಟರು, ಹತ್ರ ಎಲ್ಲೂ ನೀರಿಲ್ಲ. ಜಿಲ್ಲಾಧಿಕಾರಿ ಅವ್ರು ಹೇಳಿದ್ರು ಸಮೀಪದಿಂದ ಅರೇಂಜ್ ಮಾಡ್ಕೊಳ್ಳಿ ಅಂತ. ಸಮೀಪ ಇಲ್ಲ, ನಾವು ದೂರದಿಂದನೇ ನೀರು ಬರ್ತಾ ಇದೆ. ಅವರು ಮುತುವರ್ಜಿ ವಹಿಸಿಕೊಂಡು ಅವರ ವೈಯಕ್ತಿಕ ನೆಲೆಯಲ್ಲಿ ಪ್ರಯತ್ನ ಪಟ್ಟು ನೀರು ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಾಕ್ಟಿಕಲಿ ನಾಗಭೂಷಣ್ ಅವರು ಮಾತಾಡಿದ್ದಕ್ಕೆ ಮುಂದುವರಿಸಿ ನಾನು ಹೇಳ್ತೇನೆ, ನೀರು ವ್ಯವಸ್ಥೆ ಮಾಡಿದ್ದು ಅಂದ್ರೆ ಒಂದು ಮುಖ್ಯವಾಗಿ ಇವತ್ತು ಎಲ್ಲ ಬಿಲ್ಡಿಂಗ್ನವ್ರಿಗೆ ಗೊತ್ತಿದೆ, ನೀರಿದ್ರು ಕೂಡ ಟ್ಯಾಂಕರ್ ಸಿಗೋದಿಲ್ಲ. ಈ ಟ್ಯಾಂಕರ್ಗಳು ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಬಂದು ಅವರು ನೀರು ಹಾಕ್ತಾರೆ. ಈ ಮನೆಗಳಲ್ಲಿ ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ನಾವು ಅದನ್ನ ಮ್ಯಾನೇಜ್ ಮಾಡ್ತೇವೆ, ಸೆಕ್ಯೂರಿಟಿ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಶಾಲೆಗಳಲ್ಲಿ ಈಗ ಒಳಕಾಡು ಶಾಲೆಯಲ್ಲಿ ದಾನಿಗಳೊಬ್ರು ನಿರುಪಮಾ ಪ್ರಸಾದ್ ಶೆಟ್ಟಿ ಒಂದು 15,000 ಲೀಟರ್ ಟ್ಯಾಂಕ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಹತ್ರ ವ್ಯವಸ್ಥೆ ಇದೆ. ಆದ್ರೆ ಈಗ ಅವ್ರು ಹೇಳಿದ ಮಾಡರ್ನ್ ಶಾಲೆಯಲ್ಲಿ ಅಥವಾ ಬೇರೆ ಹೆಚ್ಚಿನ ಶಾಲೆಗಳಲ್ಲಿ ಆ ನೀರನ್ನ ಎಲ್ಲಿ ಕಲೆಕ್ಟ್ ಮಾಡೋದು, ಅಂದ್ರೆ ಶೇಖರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಕಾದ ಟೈಮಿಗೆ ನೀರು ಬಂದ್ರೆ ಆ ಒಂದು ಲಿಮಿಟೆಡ್ ಕೆಪಾಸಿಟಿಯಲ್ಲಿ ಅವರದನ್ನ ಶೇಖರಣೆ ಮಾಡ್ತಾರೆ. ಇದು ಪ್ರಾಕ್ಟಿಕಲ್. ಈಗ ಶಿಕ್ಷಕರು ಹೆಚ್ಚಿನ ಶಾಲೆಯಲ್ಲಿ ಶಿಕ್ಷಕರೇ ಇರೋದು, ಅವ್ರು ರಾತ್ರಿ ಬಂದು ಅಲ್ಲಿ ನೀರು ಟ್ಯಾಂಕರ್ಗೆ ಕಾದು ನಿಂತು ನೀರು ಕಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕೂಡ ರಜೆ ದಿನಗಳಲ್ಲಿ ಇದ್ರೆ ರಜೆ ದಿನಗಳಲ್ಲಿ ಅದು ಸಾಧ್ಯ ಇಲ್ಲ. ಇನ್ನೊಂದಂದ್ರೆ ನೀರಿನ ಗುಣಮಟ್ಟ, ಇದನ್ನ ಯಾರು ಕೂಡ ನೋಡ್ತಾ ಇಲ್ಲ. ಈಗ ನಾವು ನಮ್ಮ ಹೌಸಿಂಗ್ ಸೊಸೈಟಿಯಲ್ಲಿ ನೀರು ಬಂದಾಗ ನಾವು ಒಂದೆರಡು ಟ್ಯಾಂಕರ್ ವಾಪಸ್ ಕಳಿಸಿದ್ವಿ. ಆದ್ರೆ ಶಾಲೆಗಳಲ್ಲಿ ಯಾರೋ ದಾನಿಗಳು ಯಾರೋ ತಂದು ಕೊಟ್ಟ ನೀರನ್ನ ವಾಪಸ್ ಕೊಡೋ ಪರಿಸ್ಥಿತಿಯೇ ಇಲ್ಲ. ಆಗ ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತಂದ್ರೆ ಅದೇ ನೀರನ್ನ ನಾವು ಅನಿವಾರ್ಯವಾಗಿ ಯೂಸ್ ಮಾಡ್ತಾ ಇದ್ದೇವೆ. ಅದು ನಿಜವಾದ ದುರಂತ. ಇನ್ನೊಂದು, ಶಿಕ್ಷಣ ಈ ಫಸ್ಟ್ ಡೇ ಇಂದ ಫುಲ್ ಡೇ ಶಾಲೆ ಮಾಡ್ಬೇಕು ಅನ್ನೋದು ಒಂದು ವಿಚಿತ್ರ ಒತ್ತಡ. ಇದು ಶಿಕ್ಷಣದ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಶಿಕ್ಷಣ ಪಡೆದವನಾಗಿ ನಾನು ಹೇಳ್ತಾ ಇದ್ದೇನೆ, ಫಸ್ಟ್ ವೀಕ್ ಯಾವುದೇ ಶಾಲೆಯಲ್ಲಿ ಪಾಠ ನಡೆದಿದೆಯಾ ಡೌಟ್. ಯಾಕಂದ್ರೆ ಪ್ರಾರಂಭೋತ್ಸವಕ್ಕೆ ಮೊದಲು ಶಾಲೆಗಳನ್ನ ಸ್ವಚ್ಛ ಮಾಡುವ ಒಂದು ಕ್ರಮ ಇತ್ತು. ಈ ಸಲ ಅದು ಆಗ್ಲಿಲ್ಲ, ಯಾಕಂದ್ರೆ ನೀರಿಲ್ಲ, ಕಸ ಮಾತ್ರ ಗುಡಿಸಿದ್ದಾರೆ. ಯಾವುದೇ ಶಾಲೆಯ ಒಂದು ಆವರಣ ನೋಡಿ ಕಸ ಹೆಕ್ಕಿದ್ದಾರೆ, ಯಾರೋ ಒಂದು ನೀರು ಹಾಕಿ ಕ್ಲೀನ್ ಮಾಡ್ಲಿಲ್ಲ, ಶಾಲೆ ಬಿಲ್ಡಿಂಗ್ಸ್ ಅನ್ನ ಒರೆಸ್ಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತ ಒಂದು ನಿರ್ಣಯವನ್ನ ತಗೊಂಡಿದ್ದಾರೆ. ಆದ್ರೆ ನಾವೊಂದು ಫಾಲ್ಸ್ ಪ್ರೆಸ್ಟೀಜ್ಗಾಗಿ ಶಾಲೆಯನ್ನ ನಡೆಸ್ತಾ ಇದ್ದೀವಾ, ಅಥವಾ ನಾವು ಎಲ್ಲರ ಎದುರು ಮೇಲಧಿಕಾರಿಗಳ ಎದುರು ಇಲ್ಲ ನಾವು ಮ್ಯಾನೇಜ್ ಮಾಡಿದ್ದೇವೆ ಅಂತ ಜೊತೆಗೆ ಬಂದು ನೋಡ್ತೀನಿ ಅಂತ ಹೇಳ್ತಾರೆ ಅವರು. ಹೌದು, ಬಟ್ ಈಗ 1 ವಾರ ಆಯ್ತು, ಯಾರು ನೋಡ್ಲಿಕ್ಕೆ ಬರ್ಲಿಲ್ಲ. ಅದು ಮುಖ್ಯ. ಎಲ್ಲ ಇಲ್ಲೇ ಪರಿಸರದಲ್ಲಿ 2 ಕಿಲೋಮೀಟರ್ ಒಳಗೆ ಇದ್ದಾರೆ, ಸಮಸ್ಯೆ ಫೋನ್ ನಲ್ಲಿ ತಿಳ್ಕೊತಾರೆ. ನಿಮ್ಮ ಮಾಧ್ಯಮದ ಮೂಲಕ ಅವ್ರು ನೋಡ್ತಾ ಇದ್ರೆ ಈಗಲೂ ನೋಡ್ತಾ ಇರ್ಬೋದು, ಅವ್ರಿಗೆ ಗೊತ್ತಾಗ್ತದೆ. ಬಟ್ ಸ್ಥಳಕ್ಕೆ ಬಂದು ಇಲ್ಲ ಹೀಗೆ ಮಾಡುವ ಅನ್ನೋ ಒಂದು ಜವಾಬ್ದಾರಿಯನ್ನ ಯಾರು ಕೂಡ ತಗೊಳ್ಳಿಲ್ಲ. ಅದು ತುಂಬಾ ಬೇಸರದ ವಿಷಯ. ಶಿಕ್ಷಕರ ಮೇಲೆ ಒತ್ತಡ ಹಾಕ್ತಾರೆ, ಮೇಲಧಿಕಾರಿಗಳಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ, ಆದ್ರೆ ಯಾರಿಗೆ ಹೇಳ್ಬೇಕು ಅಂತ ಹೇಳೋದಿಲ್ಲ. ಹೌದು. ನಾಗರಾಜ್ ಯೋಗೀಶ್ ಶೆಟ್ಟಲ್ಲಿ ನಾನು ಹೇಳಬೇಕಾದ್ರೆ, ಆಗ ತಾವು ಸೊಳ್ಳೆ ಬಗ್ಗೆ ಮಾತಾಡಿದ್ರಿ, ವಾರಾಯಿ ಬಗ್ಗೆ ಮಾತಾಡಿದ್ರಿ, ಮತ್ತೊಂದು ನಮ್ಗೆ ನೀರು ಉಣಿಸಿದ್ದದ್ದು ಬಜೆಯಲ್ಲಿ ಕೂಡ ನೀರಿಲ್ಲ. ಇನ್ನೊಂದು 4 ದಿನದಲ್ಲಿ ಮಳೆ ಬಂದು ನೀರಾಗದಿಲ್ಲ, ಉಡುಪಿ ಜನತೆಗೆ ನೀರಿಲ್ಲ. ಖಂಡಿತ ಇಲ್ಲ. ಈಗ ನೋಡಿ, ಈಗ ಮಳೆ ನೀರು ಶೇಖರಣೆ ಬಗ್ಗೆ ಹೇಳಿದ್ರಿ, ಅದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ತೇನೆ. ಈ ಮೊನ್ನೆ ಒಂದು ಮಳೆ ಬಂದಿತ್ತಲ್ಲ, ಒಳ್ಳೆ ಮಳೆ ಬಂದಿತ್ತು ರಾತ್ರಿ. ನಮ್ಮ ಹತ್ತಿರದಲ್ಲಿ ನಮ್ಗೆ ಜಮೀನು ಕೊಟ್ಟವರದಲ್ಲಿ ಒಂದು 5-6 ಸೆಂಟ್ಸ್ ಜಾಗ ಸ್ವಲ್ಪ ಫ್ರೀ ಆಗಿದೆ, ಅಂದ್ರೆ ಬರೀ ಮಣ್ಣು ಮಾತ್ರ ತಿಳ್ಕೊಂಡ ನಾಗಬನ ಇದೆ. ಅಲ್ಲಿ ಆ ನಿಂತ ಶೇಖರಣೆ ನೀರಲ್ಲಿ ನನ್ನಲ್ಲಿ 1.5 ಫೀಟ್ ಇದ್ದಂತ ನೀರು ನೋಡಿ ಅಡಿಗೆ ಹೋಗಿ 5 ಫೀಟ್ ನೀರಾಗಿದೆ ಬಾವಿಯಲ್ಲಿ. ನಂಬ್ತೀರಾ? ಹಾಗಾದ್ರೆ ಇಲ್ಲ ಹೇಳುದು ಹೇಗೆ? ಖಂಡಿತ ಶೇಖರಣೆ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ರೆ ಉಂಟಲ್ಲ, ಅದೇ ಅಲ್ಲಿ ಇಂಟರ್ಲಾಕ್ ಬೇನೆ ಏನಾದ್ರೂ ಹಾಕಿದಿದ್ರೆ ಪಾಪ ನನ್ಗೆ ಬಾವಿಯಲ್ಲಿ ಅದೇ 1-1.5 ಫೀಟ್ ನೀರು 5 ಫೀಟ್ ನೀರು ಏರಿದೆ ನನ್ನ ಬಾವಿಯಲ್ಲಿ. ಅಂದ್ರೆ ಅಲ್ಲಿ ಆ ಮಣ್ಣೆಲ್ಲ ಇದ್ದ ಜಾಗದಲ್ಲಿ ಒಂದು 5-6 ಸೆಂಟ್ಸ್ ಏನೋ ಸ್ವಲ್ಪ ಖಾಲಿ ಇದೆ ಜಾಗ. ಅಲ್ಲಿ ಆ ಹಿಂಗಿ ಬೆಳಿಗ್ಗೆ ನಾನು ನೋಡುವಾಗ ನೀರಿಲ್ಲ, ಅದೇ ಒಂದು ದಿವಸ ಮರು ದಿವಸ ಬರುವಾಗ 5 ಫೀಟ್ನಷ್ಟು ನೀರು ಏರಿದೆ. ಕಮ್ಮಿ ಆಗ್ಲಿಲ್ಲ ದೇವರ ದಯದಲ್ಲಿ. ನನ್ಗೆ ಸಾಕು, ಏನಾದ್ರೂ ಕೊಡ್ಲಿಕ್ಕೆ ಸಾಕು. ಈಗ ದಿನ ಆನೆ ಬರ್ತಾ ಇದೆ, ಕೃಷ್ಣ ಮಠದಿಂದ ಆನೆ ಕಳಿಸ್ತಾ ಇದ್ದಾರೆ, ಅದಕ್ಕೆ ಸ್ನಾನ ಮಾಡಿಸುವ ಜವಾಬ್ದಾರಿ ನಮ್ದೇ. ಈಗ ಆನೆಗೆ ಸ್ನಾನ ಮಾಡ್ಲಿಕ್ಕೆ ನಮ್ಮಲ್ಲಿ ಕಳಿಸ್ತಾ ಇದ್ದಾರೆ. ನೋಡಿ ಇಂಥ ಪರಿಸ್ಥಿತಿ. ಈಗ ನಾನೇನು ಇಲ್ಲ ಹೇಳಲಿಕ್ಕಿಲ್ಲ, ದೇವರು ಕೊಟ್ರೆ ಕೊಡ್ತೇನೆ, ನಾನು ಇಲ್ಲ ಹೇಳಿದ್ರೆ ನಿಲ್ಲಿಸ್ತೇನೆ ಅಷ್ಟೇ. ಈಗ ದಿನ ಬಂದು ಆನೆ ಸ್ನಾನ ಮಾಡ್ತದೆ, ಅದಕ್ಕೊಂದು
2,000 ಲೀಟರ್ ಹೋಗ್ತದೆ. ಏನ್ ಮಾಡುದು ನಾನು? ಪ್ರಾಣಿಗಳಿಗಾದ್ರೂ ಕೊಟ್ಟೆ ಹೇಳೋ ತೃಪ್ತಿ ನನ್ನಲ್ಲಿ ಉಂಟು. ಇಂಥದ್ದೆಲ್ಲ ಸಮಸ್ಯೆ. ಈಗ ನಾವು ಜಲ ಸಂರಕ್ಷಣೆ ಮಾಡದಿದ್ರೆ ಮತ್ತೊಂದು ಕರೆಂಟ್ ಇದ್ದು ಯಾವ್ದು ಹೇಳಿದ್ರೆ ನಾವು ಈ ಸೋಲಾರ್ ಸಿಸ್ಟಮ್, ಅದು 2 ಶಾಲೆಗಳಲ್ಲಿ ಅಥವಾ ನಮ್ಮ ಮನೆಯಲ್ಲೂ, ನಾನು ಎಲ್ಲರಿಗೂ ಹೇಳುದಿಲ್ಲ, ಸೋಲಾರ್ ಸಿಸ್ಟಮ್, ನೀರು ಇಂಗು, ಇದೆರಡು ಉಂಟಲ್ಲ, ದೊಡ್ಡ ಸಮಸ್ಯೆ. ಇದನ್ನು ಮಾಡಲೇಬೇಕು, ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ನಾನು ಈ ವರಾಯಿ ಬಗ್ಗೆ ಹೇಳಿದೆ, ವರಾಯಿ ಬಗ್ಗೆ ಮಾಹಿತಿ ಎಕ್ಕಲ್ಲಿ ಕೇಳಿದೆ. ವರಾಯಿ ನೀರು ಕುಡಿಯುವ ಪರ್ಪಸ್ಸಿಗ ಅಂತ ಕೊಟ್ಟಿದ್ದಾರೆ, ಇಲ್ಲ ಅಂತೇಳಿ. ಹಾಗಾದ್ರೆ ಇವ್ರು ಹೇಗೆ ಮಾಡಿದ್ರು? ಇದು ನಾನು ಇವತ್ತು ನಿಮ್ಗೆ ಬಿಚ್ಚಿಟ್ಟ ಸತ್ಯ. ವರಾಯಿ ನೀರು ಕುಡಿಯಲಿಕ್ಕೆ ಅಲ್ಲ, ಕುಡಿಯಲಿಕ್ಕಲ್ಲ ನಾವು ಮಾಡಿದ್ದು ಅಂತ ಪ್ರಾಜೆಕ್ಟ್. ಅದು ನಿಜವಾಗಿ ಮಾಡಿದ್ದು ಬ್ರಹ್ಮ ಅವರ ಸಕ್ಕರೆ ಕಾರ್ಖಾನೆಗೆ. ಅದೇ ದಿನ ಅಲ್ಲಿ ವರಾಯಿ ಪ್ರಾಜೆಕ್ಟ್, ಈ ಕಬ್ಬು ಬೆಳೆಗೆ ಮಾಡಿದಂತ ಒಂದು ಯೋಜನೆ ಅದು. ಅದನ್ನೀಗ ವರಾಯಿ ಯೋಜನೆ ತಿಳಿಸಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಏನಂತ ಹೇಳಿದ್ರೆ ಇಲ್ಲ ಹೇಳಿದ್ದಾರೆ. ಆದ್ರೆ ಆ ಮೇಲಿಂದ ಕೆಳಗೆ ಬಂದ ನೀರು ಉಂಟಲ್ಲ, ವರಾಯಿ ಯೋಜನೆಯಿಂದ ಕೆಳಗೆ ಬಂದು, ಬಹುಶಃ ಅದನ್ನು ಕುಡಿಲಿಕ್ಕೆ ಯೂಸ್ ಮಾಡ್ತಾರ ಗೊತ್ತಿಲ್ಲ ನನಗೆ. ಅದು ಈಗ ನನಗೆ ಪರ್ಟಿಕ್ಯುಲರ್ ಬೇಕು. ಅದರದೆಲ್ಲ DPR ಅಲ್ಲಿ ಏನೆಲ್ಲ ಫಾಲ್ಟ್ ಇದೆ ಅದನ್ನೆಲ್ಲ ಇಟ್ಕೊಂಡಿದ್ದೇನೆ. ಸಾಕಷ್ಟು ಬೇಗ ನಿಮ್ಗೆ ಕೊಡ್ತೇನೆ. ಯಾಕಂದ್ರೆ ನಾನು ಈಗ ಕೊಟ್ಟ ಕೂಡಲೇ ಎಲ್ಲರೂ ಹಾರ್ತಾರೆ, ಅದರಿಂದ ಅಧಿಕಾರಿಗಳು ಬೈತಾರೆ, ಈಚೆಂದ ಊರಿನವ್ರು ನಿಂಗೆ ಗೊತ್ತಿದ್ದು ಹೇಳಿಲ್ಲ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಸಮಸ್ಯೆ ಇದೆ. ಹಾಗಾಗಿ ಆ ಸಂದರ್ಭ ನೋಡಿ ನಾನು ಮತ್ತೆ ಹೇಳ್ತೇನೆ. ಹೌದು. ಮತ್ತೊಂದು ನಾವು ಇಲ್ಲಿ ನೋಡ್ಬೇಕಾದ್ರೆ ಇದ್ದಂತ ಸಮಸ್ಯೆ ತೀವ್ರವಾದ ಮರಳಿನ ಸಮಸ್ಯೆ. ಮರಳಿನ ಸಮಸ್ಯೆ ಅಂತ ಹೇಳಿದ್ರೆ ಮರಳು ಶೇಖರಣೆ ಆಗಿದೆ, ಮರಳನ್ನು ತೆಗಲಿಲ್ಲ, ಹೂಳೆತ್ಬೇಕಾದ್ರೆ ನಾವು ಗಮನಿಸಬೇಕಾದ್ರೆ ಬಜೆ ಡ್ಯಾಮ್ ಅಲ್ಲಿ ಗಮನಿಸುವುದಾದ್ರೆ 3 ರಿಂದ 4, 5 ಫೀಟ್ ಅಂತ ಹೇಳ್ಬೋದು ಅಷ್ಟು ಮರಳಿದೆ. ಅದು ಮರಳು ತೆಗಿಲಿಲ್ಲ ಅಂತ ಹೇಳಿದೆ. ಒಂದು ಸಮಸ್ಯೆ ನಾವು ಹೇಳಿದಾಗೆ ಮರಳು ಇದ್ದಕ್ಕೋಸ್ಕರ ನೀರು ಇಂಗುತ್ತಾ ಇಲ್ಲ, ಅಂದ್ರೆ ಸ್ಟಾಕ್ ಆಗ್ತಾ ಇಲ್ಲ, ಸರಾಗ ಹರಿಯುತ್ತದೆ ಅಂತ ಹೇಳಿ. ಇದರ ಸಮಸ್ಯೆ ಬಗ್ಗೆ ತಾವೇನು ಸರ್? ಮರಳಿನ ಸಮಸ್ಯೆ ಬಗ್ಗೆ ಮಾತಾಡುವಷ್ಟು ದೊಡ್ಡ ತಜ್ಞ ನಾನಲ್ಲ. ಆದರೆ ಬಹುಶಃ ಇಲ್ಲಿ ಆ ಮರಳು ಸಮಸ್ಯೆ, ನಾವು ಕಟ್ಟಡ ನಿರ್ಮಾಣಕ್ಕೆ ಯಾವುದು ಮರಳು ಯೂಸ್ ಮಾಡ್ತಾ ಇದ್ವಿ, ಅದರ ನಿಷೇಧಕ್ಕೂ ಮತ್ತು ಇಲ್ಲಿ ಹೂಳೆತ್ತುವುದಕ್ಕೂ 2 ಪರಸ್ಪರ ಸಂಬಂಧ ಇಲ್ಲ ಅನ್ಸುತ್ತೆ. ಬಜೆ ಡ್ಯಾಮ್ನಲ್ಲಿ ಅಥವಾ ಯಾವುದೇ ಡ್ಯಾಮ್ನಲ್ಲಿ ಹೂಳು ತುಂಬಿದ್ದಿದ್ರೆ ಆ ಹೂಳನ್ನ ಮರಳೆತ್ತುವುದಕ್ಕೆ, ಕಟ್ಟಡ ನಿರ್ಮಾಣಕ್ಕೆ ಮರಳು ಅದಕ್ಕೆ ಯೂಸ್ ಮಾಡ್ತಾ ಇರಲಿಲ್ಲ. ಇನ್ನೊಂದು, ಈ ಎಲ್ಲ ಅಣೆಕಟ್ಟುಗಳಲ್ಲಿ ಇವತ್ತು ಹೂಳಿನ ಸಮಸ್ಯೆ ಇದೆ. ಅದು ನಮ್ಮ ಶರಾವತಿ ಡ್ಯಾಮ್ ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ಎಲ್ಲ ಕಡೆ ಅದಕ್ಕೆ ಒಂದು ನಿಗದಿತ ಒಂದು ಪ್ಲಾನ್ ಮಾಡಿಕೊಂಡು ಮಾಡದೇ ಇದ್ರೆ ಅಣೆಕಟ್ಟುಗಳು ನಿರ್ಜೀವ ಆಗ್ತವೆ. ಡೆಡ್ ಡ್ಯಾಮ್ಸ್ ಅನ್ನೋ ಒಂದು ಕಾನ್ಸೆಪ್ಟೇ ಇದೆ. ಒಂದು ಕಟ್ಟಿ 40-50 ವರ್ಷ ಆಗುವಾಗ ಅಣೆಕಟ್ಟುಗಳು ನಿರುಪಯುಕ್ತ ಆಗ್ತವೆ. ಬಹುಶಃ ನಮ್ಮ ಅಣೆಕಟ್ಟುಗಳು ಬಹಳ ಬೇಗ ಈ ಹಂತಕ್ಕೆ ಬಂದಿವೆ. ಕಾರಣ ತುಂಬಾ ಇದೆ. ಯಾಕಂದ್ರೆ ಅದರ ಮೇಲ್ಪದರದಲ್ಲಿ ಎಲ್ಲಿ ಮಣ್ಣಿನ ಸವಕಳಿ ಆಗ್ತದೆ, ಎಲ್ಲಿ ನಾವು ಕಾಂಕ್ರಿಟೈಸೇಷನ್ ಮಾಡ್ತಾ ಕಾಡು ಕಡಿತಾ ಇದ್ದೇವೆ. ಉದಾಹರಣೆಗೆ ಈಗ ನೇತ್ರಾವತಿಯಲ್ಲಿ ನೀರಿಲ್ಲ, ಅಲ್ಲಿ ಶಿಶಿರ ಭೈರಾಪುರ ರಸ್ತೆ ಮಾಡ್ಲಿಕ್ಕೆ ಲಕ್ಷಗಟ್ಟಲೆ ಮರ ಕಡಿತಾನೆ ಇದ್ದಾರೆ. ನಮ್ಮ ಹೈವೇ ನೋಡಿದ್ರೆ ಎಲ್ಲ ಹೈವೇಗಳು ಟಾರ್ ಕೂಡ ಅಲ್ಲ, ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಇದು ಅಗತ್ಯ ಇದೆಯಾ ಅಂತ ಯಾರು ಕೇಳ್ತಾ ಇಲ್ಲ. ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ನೋಡಿದ್ದೇನೆ. ನೀವು 10 ಕಿಲೋಮೀಟರ್ 20 ಕಿಲೋಮೀಟರ್ ಹೋದ್ರೆ ಒಂದು ವೆಹಿಕಲ್ ಬರೋದಿಲ್ಲ ಅಂತ ಕಡೆ ಕಾಂಕ್ರೀಟ್ ರೋಡ್ ಮಾಡಿ ಆಗಿದೆ. ಇದು ಯಾಕೆ ಮಾಡಿದ್ರಿ ಅಂದ್ರೆ ದುಡ್ಡು ಬಂದಿದೆ, ಆ ದುಡ್ಡು ಬೇರೆ ಯಾವುದಕ್ಕೂ ಆಗೋದಿಲ್ಲ, ನಾವು ಮಾಡಬೇಕು ಅಂತ ಹೇಳಿ. ಹೂಳೆತ್ತುವುದು ಒಂದು ಏನು ಸಿಂಪ್ಟಮ್ಯಾಟಿಕಲಿ ನೀವು ಅದನ್ನ ಅಡ್ರೆಸ್ ಮಾಡ್ಬೋದು, ಬಟ್ ಯಾಕೆ ಇಷ್ಟು ಹೂಳು ತುಂಬ್ತಾ ಇದೆ ಇದು ಮುಖ್ಯ. ಇದ್ರ ಮಧ್ಯೆ ಎಲ್ಲೋ ಒಂದು ರೇ ಆಫ್ ಹೋಪ್, ಯಾರು ಕುಂಜಿಬೆಟ್ನಲ್ಲಿ ಈಗ ಕಿಂಡಿ ಅಣೆಕಟ್ಟು ಮಾಡ್ತಾ ಇದ್ದೀವಿ ಹೇಳ್ತಾರೆ, ಅಂತ ಕಾನ್ಸೆಪ್ಟ್ ಅನ್ನ ನಾವು ಮಾಡದೇ ಇದ್ರೆ ನಾವು ನಿಜವಾಗಿ ಇವತ್ತು ಜೋಹಾನ್ಸ್ಬರ್ಗ್ ಅಲ್ಲಿ ಏನ್ ನೋಡ್ತಾ ಇದ್ದೇವೆ ಅದನ್ನು ಇಲ್ಲಿ ನಾವು ಬಹಳ ಬೇಗ ನೋಡ್ತೇವೆ. ಈಗ ಕಲ್ಸಂಕದಲ್ಲಿ ಈಗ ನೋಡಿ ಸೈಡ್ ಅಲ್ಲಿ ಕಾಂಕ್ರೀಟ್ ವಾಲ್ ಹಾಕಿದ್ದಾರೆ, ಅಲ್ಲಿ ತುಂಬಿದ ಮರಳು ನೋಡಿದ್ದಾರೆ ನೀವು. ಸಾಧಾರಣ ನನ್ನ ಅಂದಾಜು ಅಲ್ಲಿಂದ ಕಾಂಕ್ರೀಟ್ ಇಲ್ಲಿಂದ ಹಿಡಿದದ್ದು ಈಗ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ ರಸ್ತೆ, ಅಲ್ಲಿಂದ ಸಾಧಾರಣ ನಿಮ್ಮ ಈ ಮಡ್ಡೇಲ್ ತೋಡು ಅಂತ ಹೇಳ್ತಾರೆ, ಅಲ್ಲಿ ಸಾಧಾರಣ ಸಿಕ್ಕಿದ್ರೆ ಸಾಧಾರಣ 3 ವರ್ಷ ತೆಗಿಬಹುದು. ಸಾಧಾರಣ ದಿನಕ್ಕೊಂದು 50 ಲೋಡ್ ಅಷ್ಟು ಮರಳು ಉಂಟಲ್ಲಿ, ಅಷ್ಟು ಸಾಲಿಡ್. ಅದನ್ನೇನು ಮಾಡಿದ್ದಾರೆ ಈಗ ಅಲ್ಲೆಲ್ಲಿ ತೆಗೆದು ಅವರವರ ಮನೆಗೆ ಹಾಕ್ತಾ ಇದ್ದಾರೆ. ಬಹುಶಃ ಅವರು ಯೂಸ್ ಆದ್ರೆ ಆಯ್ತು, ಇಲ್ದಿದ್ರೆ ಆಯ್ತು, ಗೊತ್ತಾಯ್ತು. ಅಷ್ಟು ಮರಳಿದೆ ಅಲ್ಲಿ, ಎಷ್ಟೋ ವರ್ಷದಿಂದ ತೆಗಿಲೇ ಇಲ್ಲ ಆ ಮರಳನ್ನು. ನೀವು ನೋಡಿ, ನೀವು ನಿಮ್ಮ ಟಿವಿ ತಗೊಂಡೋಗಿ ನೋಡಿ, ಅಲ್ಲಿ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಮರಳು ಇದೆ ಅಂತ ಹೇಳಿ, ರಾಶಿ. ಅಂದ್ರೆ ಅಷ್ಟು ಮೇಲೆ ನೀರು ಬರ್ತದೆ. ಈಗ ಈ ನೀರು ಸರಿಯಾಗಿ ಹೋಗುದಿಲ್ಲ. ಈಗ ಕಾಂಕ್ರೀಟ್ ಹಾಕಿದಾರ ಸೈಡಿಗೆ, ಇನ್ನು ನೀರು ಸೈಡಿಗೆ ಬರುದಿಲ್ಲ. ಅವರವರ ಮನೆ ಬಾವಿಗೆ ಇನ್ನು ನೀರಿಲ್ಲ. ಅದೊಂದಿರ್ಲಿ, ಅವ್ರದ್ದೇನೋ CRZ ಸಮಸ್ಯೆ ಬರ್ತದೆ, ನೀರು ಅವರಿಗೆ ಏನೋ ಗೋಡೆ ಎಲ್ಲ ಕುಸಿದು ಹೋಗಿದೆ ಪಾಪ ಅಲ್ಲಿ ಇದ್ದವ್ರದ್ದು, ಅವರಿಗೆ ಒಂದು ಶಾಶ್ವತ ಪರಿಹಾರ ಆಗಿದೆ. ಆದ್ರೆ ನೀರು ಇಂಗುದಿಲ್ಲ. ಇನ್ನು ಆ ಗೋಡೆ ಮಾಡಿದ್ರಿಂದ ನೀರು ಇಂಗುದಿಲ್ಲ. ಹೋದ ಬಾರಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಮಡ್ಡೇಲ್ ತೋಡು ಅಂತ ಹೇಳ್ತಾರೆ, ಶಾರದಾ ಕಲ್ಯಾಣ ಮಣ್ಣತ್ತ, ಅಲ್ಲಿ ಸ್ವಲ್ಪ ತಡೆಗೋಡೆ ಆಗಿ ಸ್ವಲ್ಪ ಮಣ್ಣು ಹಾಕಿದ್ರು, ಆಗ ಎಲ್ಲ ಬಾವಿಯಲ್ಲಿ ನೀರಿತ್ತು. ಆ ಸರ್ತಿ ಬಾವಿಗಳಲ್ಲಿ ನೀರಿತ್ತು, ಈ ಸಮಸ್ಯೆ ಇರಲಿಲ್ಲ. 2 ದಿವಸಕ್ಕೊಮ್ಮೆ. ಮತ್ತೆ ಈ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಶಾಸಕರು ಕೂಡಲೇ ನೀರು ಬಿಡಿ, ಜನರೇನು ಇದು ಮಾಡ್ತಾರೆ ಅಂತ ಹೇಳಿ ನಿರಂತರ ನೀರು ಬಿಟ್ಟಿದ್ದಾರೆ. ಅದನ್ನು ಬಹುಶಃ ನಗರಸಭೆಯವರು 2-3 ದಿವಸಕ್ಕೆ ಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಿತ್ತಾ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಖಾಲಿ ಆಗ್ತದಿಲ್ಲ ಗೊತ್ತಿಲ್ಲ. ಆದ್ರೆ ಹೋದ ಬಾರಿ ಇದನ್ನು ಮಾಡಿದ್ದಾರೆ, ಈ ಪ್ರಯೋಗ 2-3 ದಿವಸ. ಆಗ ಚುನಾವಣೆ ಇರಲಿಲ್ಲ.
ಹಾಗಂದ್ರೆ ಅಧಿಕಾರಿಗಳ ಕೈಯಲ್ಲಿತ್ತು. ಈ ಸರ್ತಿ ಈ ನೀತಿ ಸಂಹಿತೆ ಅದು ಇದು ಎಲ್ಲ ಬಂದ ಮೇಲೆ ಯಾರು ಏನು ನಾವು ಮಾತಾಡ್ಲಿಕ್ಕಿಲ್ಲ, ಯಾರು ಮಾತಾಡ್ಲಿಕ್ಕಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಇಂಥ ಸಂದರ್ಭಗಳಲ್ಲಿ ಬರುವಾಗ ಉಂಟಲ್ಲ, ಈ ಸಾಕಷ್ಟು ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ, ನೀರಿನ ವ್ಯವಸ್ಥೆಗೆ ಮಾಡುದು, ಮತ್ತೆ ನಾವು ಜಾಗೃತರಾಗಿರುವುದು, ಜನಸಾಮಾನ್ಯರು ನಾವು ಜಾಗೃತರಾಗಿರ್ಬೇಕು. ನಾವು ಮತ್ತೊಬ್ಬರ ಮೇಲೆ ಹೇಳುವುದಲ್ಲ, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ನಾವು ಜಾಗೃತರಾಗಬೇಕು ನೀರಿನ ಸಮಸ್ಯೆ ಬಗ್ಗೆ. ಮುಂದೆ ಈಗ ಹೊಟ್ಟೆ ಹಸಿವಿಲ್ಲದೆ ಏನಿರೋದು ಒಂಚೂರು ನಿಲ್ಬೋದು, ನೀರಿಲ್ಲದೆ ಯಾವ ಕೆಲಸವೂ ಆಗುದಿಲ್ಲ. ಯಾಕಂದ್ರೆ ಮುಂದೆ ನಾವು ಸಿಂಧು ನದಿ ಕಾಲುವೆ ಅದು ಎಲ್ಲ ನಾವಿದ್ದೇವೆ, ನಾವೆಲ್ಲ ಇದ್ದವರು ಜನರು ನದಿಯ ಬದಿಯಲ್ಲೇ ಇದ್ದವರು ನಾವು. ಈಗ ಮಾತ್ರ ಸ್ವಲ್ಪ ಮುಂದೆ ಬಂದು ಆ ನೀರನ್ನು ಇಲ್ಲಿಗೆ ಅಡ್ಡ ಕಟ್ಟಿ ನಮ್ಮ ವ್ಯವಸ್ಥೆಗೆ ನಮ್ಮ ಕಟ್ಟಡದ ಬದಿಗೆ ನಾವು ಮಾಡಿಕೊಂಡಿದ್ದೇವೆ. ಆದ್ರೆ ನಾವು ಬದುಕಿರುವಂಥದ್ದೆಲ್ಲ ನದಿಯ ಬದಿಯಲ್ಲೇ ಈಗ. ಹಾಗಾಗಿ ನೀರಿನ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳೇಬೇಕು. ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು, ನನ್ನನ್ನು ಸೇರಿಸಿ. ನಾಗಭೂಷಣ್ ಅವರಲ್ಲಿ ನಿಮ್ಮ ಬಾವಿಯಲ್ಲಿ ಈಗ ಪ್ರಸ್ತುತ ಎಷ್ಟು ಬಾವಿ ಇತ್ತು ಮುಂಚಿನಿಂದ, ಈಗ ಎಷ್ಟು ಬಾವಿ ಇದೆ? ಎಲ್ಲಿ? ನಮ್ಮ ಶಾಲೆಯಲ್ಲಿ. ನಮ್ಮ ಶಾಲೆಯಲ್ಲಿ ನಾನು ಸಣ್ಣ ಅಂದ್ರೆ ನನ್ನ ಬಾಲ್ಯದಲ್ಲಿ, ನನ್ನ 1ನೇ ಕ್ಲಾಸಿನ ಇಂದ ಹಿಡಿದು ಒಂದೇ ಬಾವಿ ಇದ್ದದ್ದು. ಒಂದೇ ಬಾವಿ? ಹೌದು. ಆ ಬಾವಿಯ ನೀರನ್ನು ನಾವು ಉಪಯೋಗಿಸ್ತಿದ್ದೆವು. ಶಾಲಾ ಸಾಕಷ್ಟು ನೀರಿತ್ತು. ಮತ್ತೆ ಅಲ್ಲಿ ಒಳಚರಂಡಿ ಯೋಜನೆ ಆದ ನಂತರ ಆ ಒಳಚರಂಡಿಯ ಒಂದು ಸೀಪೇಜ್ ಬಾವಿಗೆ ಬಂತಂತ ಹೇಳಿ ಸುಮಾರು ಒಂದು 2-3 ವರ್ಷಗಳ ಕಾಲ ನಾವು ಬಾವಿಯ ನೀರನ್ನು ಉಪಯೋಗಿಸಲಿಲ್ಲ. ಅದರ ನಂತರ ಆ ಒಳಚರಂಡಿ ಯೋಜನೆಯನ್ನು ದುರಸ್ತಿಗೊಳಿಸಿ ನಾವು ಬಾವಿಯನ್ನು ಸರಿಪಡಿಸಿ ಆ ಬಾವಿಯ ನೀರನ್ನು ಕುಡಿಯಲಿಕ್ಕೆ ಉಪಯೋಗಿಸದೆ ನಾವು ಈ ಶೌಚಾಲಯಗಳಲ್ಲಿ ಉಪಯೋಗಿಸ್ತಿದ್ದೆವು. ಅದರ ನಂತರ ನಮ್ಮ ಶಾಲೆಯಲ್ಲಿ ಒಬ್ಬರು ದಾನಿಗಳು, ಲಯನ್ಸ್ ಕ್ಲಬ್ ಮುಖಾಂತರ ಮತ್ತು ಅವರ ದಾನಿಗಳು ಅವರೇ ಒಂದು ಸಂಪ್ ನಿರ್ಮಾಣ ಮಾಡಿ ಕೊಟ್ಟರು ನಮಗೆ. ಅಂದ್ರೆ 15,000 ಲೀಟರ್. ಅಂದ್ರೆ ನಾವು ನೀರಿನ ಒಂದು ಕೊರತೆಯ ಒಂದು ಅಂದ್ರೆ ಮುಂದಾಲೋಚನೆ ನಮ್ಗೆ ಇತ್ತು. ಯಾಕೆ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ, ಅದನ್ನೆಲ್ಲ ನಾವು ಒಂದು ನಮ್ಮ ಒಂದು ಪೂರ್ವಭಾವಿಯಾಗಿ ನಾವು ತಯಾರು ಮಾಡ್ಕೊಂಡಿದ್ದೇವೆ ಆ ಯೋಜನೆಯನ್ನು. ಅದರಿಂದ ನಮ್ಗೆ ಶೇಖರಣೆ ಮಾಡ್ಲಿಕ್ಕೆ ನಮ್ಗೆ ಸಾಕಷ್ಟು ವ್ಯವಸ್ಥೆ ಇದೆ. ಅಂದ್ರೆ 15,000 ಲೀಟರ್ ನೀರನ್ನು ಶೇಖರಣೆ ಮಾಡಿ ಅಷ್ಟು ದೊಡ್ಡ ಸಂಪು ನಿರ್ಮಾಣ ಹೇಳಿದ್ರೆ ಅದು ಒಂದು ಸುಲಭದ ಸಂಗತಿ ಅಲ್ಲ. ಆದ್ರಿಂದ ನಾವು ಅಷ್ಟೆಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಕೂಡ ನಮ್ಗೆ ಈ ಸಲ ನೀರಿನ ಸಮಸ್ಯೆ ತಲೆದೋರಿತು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವುದೇನು ಹೇಳಿದ್ರೆ, ಈಗ 7-8ನೇ ತಾರೀಕಿಗೆ ಶಾಲೆಯನ್ನು ಆರಂಭಗೊಳಿಸಿದ್ರೆ 1 ವಾರ ನಂತರ ನಮ್ಗೆ ಯಾವುದೇ ಸಮಸ್ಯೆ ಬರ್ಲಿಕ್ಕೆ ಇಲ್ಲ ಇತ್ತಂತ ಹೇಳುವ ಒಂದು ಭಾವನೆ. ಯಾಕೆ ಹೇಳಿದ್ರೆ ಸರ್ಕಾರಿ ಲೆಕ್ಕಾಚಾರದಲ್ಲಿ ಸಹ ಜೂನ್ ಫಸ್ಟ್ ವೀಕ್ ಅಲ್ಲಿ ಮಳೆ ಬರ್ಬೇಕಂತ 7ನೇ ತಾರೀಕು ಅವರ ಲೆಕ್ಕ. ಈಗ ನಮ್ಗೆ ಈಗ ಮಾನ್ಸೂನ್ 7ನೇ ತಾರೀಕಿಗೆ ಕೇರಳಕ್ಕೆ ಬರ್ತದೆ, ನಮ್ಗೆ ಸಹ ಬರ್ತದೆ, ಖಂಡಿತವಾಗಿ ಮಳೆ ಬರುವ ಒಂದು ಸೂಚನೆ ಉಂಟು ನಮ್ಗೆ. ಆಗ ಇವರು ತರಾತುರಿಯಲ್ಲಿ ಆ ಶಾಲೆ ಆರಂಭ ಮಾಡುವ ಒಂದು ಕೆಲಸಕ್ಕೆ ಮುಂದಾದ್ರು. ಅದು ಕೂಡ ಸಂಜೆವರೆಗೆ ಮಾಡ್ಬೇಕಂತ ಹೇಳುವ ಒಂದು ಹೇರಿಕೆ, ಅದು ಒಂದು ನನ್ಗೆ ಒಂದು ತುಂಬಾ ನೋವು ತಂದ ಸಂಗತಿ. ಯಾಕೆ ಹೇಳಿದ್ರೆ ನಾವು ಶಾಲೆ ನಡೆಸಲಿಕ್ಕೆ ಇರುವವರು, ಶಾಲೆಯನ್ನು ಮುಚ್ಚಲಿಕ್ಕೆ ಇರುವವರಲ್ಲ. ಯಾಕೆ ಹೇಳಿದ್ರೆ ಈಗ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಶಾಲೆ ಜಿಲ್ಲಾ ಪಂಚಾಯತ್ ಆಡಳಿತಕ್ಕೆ ಒಳಪಟ್ಟಿದೆ. ಇವರು ಜಿಲ್ಲಾ ಪಂಚಾಯತ್ನವರು ನಮಗೆ ಮುಖ್ಯೋಪಾಧ್ಯಾಯರನ್ನು ಕರೆದು ಇವರು ಶಿಕ್ಷಣ ಇಲಾಖೆಯವರು ಎಲ್ಲ ಮೀಟಿಂಗ್ ಮಾಡ್ತಾರೆ, ಸಭೆಯನ್ನು ನಡೆಸ್ತಾರೆ. ನಮ್ಮ SDMC ಅವರಿದ್ದಾರೆ. ಯಾಕೆ ಹೇಳಿದ್ರೆ ನಾವೆಲ್ಲ SDMC, ಈಗ ನನ್ನ ಮಿತ್ರ ರವಿರಾಜ್ ನಾಯ್ಕ್, ನಾವೆಲ್ಲ SDMCಯಲ್ಲಿ ನಾವು ತರಬೇತಿಯನ್ನು ಪಡೆದವರು. ಮತ್ತೆ ನಾವು ನಮ್ಗೇನು ಕಾಲರ್ ಮೇಳೆ ಮಾಡಿ ಈ SDMC ಸೇರ್ಬೇಕಾಗಿಲ್ಲ. ನಾವು ಯಾಕೆ ಹೇಳಿದ್ರೆ ಪ್ರಾಮಾಣಿಕವಾಗಿ ನಮ್ಮ ಶಾಲೆ, ನಾವು ಕಲಿತ ಶಾಲೆ ಅಂತ ಹೇಳಿ ಪ್ರಾಮಾಣಿಕವಾಗಿ ನಾವು ದುಡಿತೇವೆ. ಯಾಕೆ ಹೇಳಿದ್ರೆ 11 ಗಂಟೆಗೆಲ್ಲ ನೀರು ಬಂದ್ರೆ ನನಗೆ ಅಲ್ಲಿ ಮನೆ ಹತ್ರ ಇದ್ದದ್ರಿಂದ ನನಗೆ ನೀರು ಶೇಖರಣೆ ಮಾಡ್ಲಿಕ್ಕೆ, ಗೇಟ್ ತೆಗಿಲಿಕ್ಕೆ ರಾತ್ರಿ 11 ಗಂಟೆಗೆ ನಮ್ಗೆ ಸಾಧ್ಯ ಆಗ್ತದೆ. ನಾವು ನಮ್ಮ ಮನೆಯ ಕೆಲಸ ಬಿಟ್ಟು ನಮ್ದೇ ಮನೆಯದ್ದೇ ಕೆಲಸ, ಇದು ಶಾಲೆದ ಕೆಲಸ ಅಂತ ಹೇಳಿ ನಾವು ಅದಕ್ಕೆ ತಯಾರಾಗ್ತೇವೆ. ಆ ಒಂದು ನಾವು ಅಷ್ಟು ಕೆಲಸ ಮಾಡ್ತಿರುವಾಗ ನಮ್ಗೆ ಯಾವುದೇ ಕಾನ್ಫಿಡೆನ್ಸ್ಗೆ ಈ ಜಿಲ್ಲಾ ಪಂಚಾಯತ್ ತಗೊಳ್ಳೋದಿಲ್ಲ SDMC ಅವರಿಗೆ. ಇನ್ನು ಮುಂದೆ ನಾನು ಈ ಜಿಲ್ಲಾ ಪಂಚಾಯತ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಉಡುಪಿ ಜಿಲ್ಲೆಯಲ್ಲೇ ಆದ್ರೂ ನೀವು SDMC ಅವರಿಗೆ ಎಲ್ರಿಗೂ ಸಹ ಈ ಒಂದು ನಿಮ್ಮ ಸಭೆಗೆ ಕರೀರಿ, ಶಿಕ್ಷಣ ಇಲಾಖೆದು. ಕುಂದುಕೊರತೆಗಳನ್ನು ಗಮನಿಸಿ. ಯಾಕೆ ಹೇಳಿದ್ರೆ ಶಿಕ್ಷಕರ ಕೊರತೆ ಇದೆ. ನಮ್ಮ ಶಾಲೆಯಲ್ಲಿ ಈಗ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ, ಶಿಕ್ಷಕರಿಲ್ಲ. ಅಂದ್ರೆ ಹೆತ್ತವರಿಗೆ ನಾವು ಉತ್ತರ ಕೊಡ್ಬೇಕು, ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತದೆ, ನೀವು ಹೆದರಬೇಡಿ, ಇದೇ ಶಾಲೆಗೆ ಹಾಕಿ. ಈಗ ಪ್ರೈವೇಟ್ ಶಾಲೆಯ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಶಾಲೆಗಳನ್ನು ಉಳಿಸ್ಬೇಕು ಒಂದು ನಿಟ್ಟಿನಲ್ಲಿ ನಾವು ಹೋರಾಡ್ತಿದ್ದೇವೆ. ಯಾಕೆ ಹೇಳಿದ್ರೆ ನಮ್ಮ ಶಾಲೆ ಒಳ್ಳೆ ರಿಸಲ್ಟ್ ಬರ್ತದೆ. ಅಂದ್ರೆ ನನ್ನ ಮಕ್ಕಳಿಗೆ ನಾನು ಸರ್ಕಾರಿ ಶಾಲೆಗೆ ಸೇರಿಸ್ತೇನೆ.
ಇದ್ದೇನೆ. ನಾನು ಅಂದ್ರೆ ನಾನು ಪ್ರೈವೇಟ್ ಶಾಲೆಗೆ ಸೇರಿಸಿ ನಾನು ಬೇರೆಯವರಿಗೆ ಹೇಳಲಿಕ್ಕೆ ಅಂದ್ರೆ ಹೇಳಬಾರದು. ನನ್ನ ಮಕ್ಕಳನ್ನು ನಾನು ಅದೇ ಸರಕಾರಿ ಶಾಲೆಯಲ್ಲಿ ಹಾಕಿ ನಾನು ಆ ಶಾಲೆಯಲ್ಲಿ ದೇವರಿಗೆ ಸರಿಯಾಗಿ ಪ್ರಾಮಾಣಿಕವಾಗಿ ದುಡಿತಿದ್ದೇನೆ. ಅಂದ್ರೆ ಇನ್ನೂ ಸಹ ನಾನು ಅದೇ ಶಾಲಾ ಪರಿಸರದಲ್ಲಿ ಇದ್ದದ್ರಿಂದ ನಾನು ನಮ್ಮ ಶಾಲೆಗೆ ನನ್ನ ಒಂದು ಸಾಧ್ಯವಾಗುವ ತನಕ ನಾನು ಸೇವೆ ಕೊಡ್ಬೇಕು ಹೇಳಿ ನಾನು ಇಷ್ಟಪಡ್ತೇನೆ, ಮತ್ತೆ ನಾನು ಸೇವೆ ಕೊಡ್ಲಿಕ್ಕೆ ತಯಾರಿದ್ದೇನೆ. ಆದ್ರಿಂದ ನಾವು ಇಷ್ಟೆಲ್ಲ ಒಂದು ಸೇವೆ ಮಾಡುವಾಗ ದಾನಿಗಳ ಮುಖಾಂತರ ನಮ್ಮ ಶಾಲೆಗೆ ಸುಸಜ್ಜಿತವಾದ ಒಂದು ಶೌಚಾಲಯ ಇದೆ, ಮತ್ತೆ ಒಂದು ಅಂದ್ರೆ ಊಟ ಮಾಡಲಿಕ್ಕೆ ಒಂದು ದೊಡ್ಡ ಹಾಲ್ ಅನ್ನು ಸಹ ಮಾಡಿದ್ದೇವೆ ನಾವು, ಡೈನಿಂಗ್ ಹಾಲ್, ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಪೀಠೋಪಕರಣಗಳನ್ನು ಸರ್ಕಾರ ಇರದ ಸಂದರ್ಭದಲ್ಲಿ ನಾವು ಯಾರ್ಯಾರದ್ದು ದಾನಿಗಳ ಎಲ್ಲವನ್ನು ನಾವು ಮಾಡಿದ್ದೇವೆ. ಎಲ್ಲಿ ತನಕ ಹೇಳಿದ್ರೆ ತರಕಾರಿಗಳನ್ನು ಪೂರೈಸಲಿಕ್ಕೆ ನಮ್ಗೆ ಅಂದ್ರೆ ಡೀಪ್ ಫ್ರೀಜರ್ ಬೇಕಿತ್ತು, ತರಕಾರಿಗಳನ್ನು ಹಾಳಾಡದೆ ಇಡ್ಲಿಕ್ಕೆ. ಅಂದ್ರೆ ನಮ್ಮ ಶಾಲೆಯಲ್ಲಿ ಮೊಸರು ಡೈಲಿ 1,300 ರೂಪಾಯಿದು ಮೊಸರು ದಾನಿಗಳು ನೀಡ್ತಿದ್ದಾರೆ. ಅಂದ್ರೆ ಸುಮಾರು 2 ಲಕ್ಷ ರೂಪಾಯಿ. ಯಾಕೆ ಹೇಳಿದ್ರೆ ನಮ್ಮ ಶಾಲೆಗೆ ಕೂಲಿ ಕಾರ್ಮಿಕರು ಬರುದು, ಕೂಲಿ ಕಾರ್ಮಿಕರ ಮಕ್ಕಳು, ಅವರಿಗೆ ಪಾಪ ಹಾಲು ಮೊಸರು ಅಂದ್ರೆ ಪೌಷ್ಟಿಕ ಆಹಾರ ಸಿಗುವುದಿಲ್ಲ. ಆ ನಿಟ್ಟಿನಲ್ಲಿ ನಾವು ದಾನಿಗಳ ಮುಖಾಂತರ ಇದನ್ನು ಸಹ ಒದಗಿಸ್ತಿದ್ದೇವೆ. ಅಂದ್ರೆ ಒದಗಿಸ್ತೇ ಅಂತ ಇದ್ದೇವೆ ಅಂತ ಹೇಳಿ ನಾವು ಹೆಮ್ಮೆ ಪಡ್ತೇವೆ. ಇದನ್ನು ನಾವು ಡೀಪ್ ಫ್ರೀಜರ್ ಅಲ್ಲಿ ಶೇಖರಣೆ ಮಾಡಿ ಇಡ್ತೇವೆ. ತರಕಾರಿಗಳನ್ನು ಸಹ ಡೀಪ್ ಫ್ರೀಜರ್ ಅಲ್ಲಿ ಶೇಖರಣೆ ಮಾಡಿರ್ತೇವೆ. ಡೀಪ್ ಫ್ರೀಜರ್ ಅನ್ನು ಸಹ ನಾವು ದಾನಿಗಳ ಮುಖಾಂತರ ನಾವು ಶಾಲೆಗೆ ಕೊಟ್ಟಿದ್ದೇವೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಇವರು ಒಂದು ನಿರ್ಲಕ್ಷ್ಯ, ಈ ಜಿಲ್ಲಾಡಳಿತ ಇಂಥ ದೊಡ್ಡ ನಿರ್ಲಕ್ಷ್ಯ ತೋರಿಸಿದ ಹೇಳಿದ್ರೆ ಇದನ್ನು ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಭೇಟಿ ಕೊಡ್ತಾರೆ ಹೇಳಿದ್ರೆ ಭೇಟಿ ಕೊಡ್ಬೋದು. ನೋಡ ಇಷ್ಟೊತ್ತು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ 3 ಅತಿಥಿಗಳಿಗೆ ನಾನು ಧನ್ಯವಾದ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ನೀರಿನ ಸಮಸ್ಯೆ ಹೇಗೆಲ್ಲ ಇದೆ, ನೀರಿನ ಸಮಸ್ಯೆಯಲ್ಲಿ ಬಗೆಹರಿಸುವುದರಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಮುಂದೆ ಯಾರು ಆಡಳಿತ ಸಂಬಂಧಪಟ್ಟವರು ಹೇಗೆ ನಿವಾರಿಸ್ತಾರೆ ಅಂತ ನೋಡೋಣ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.